ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ ಬೆರೆಗೆ ರಾಕೇಶ್ ಬೇರೆ ವೇದಿಕೆ ನಮಿತ್ ಬರ್ತದೆ ಶಾಲುವಾಗ ಪುಷ್ಪ ಕೊರ್ದು ಇನ್ನಿತ ಒಂದು ಕಾರ್ಯಕ್ರಮ ಮೋಕ ಹಿಡಿದುಕೊಂಡು ಬಂದಕ್ಕೆ ನೋಡುವೆ. ಧನ್ಯವಾದಗಳು ರಾಕೇಶ್ ಅಣ್ಣ. ಅಂಜನೆ ಎಂಗೆಲ್ಲ ಉಪಾಧ್ಯಕ್ಷರಾಯ ಅಂಚಿನ ಗಣೇಶ್ SGK ಕೊಲ್ಯ ಮೇರೆಗ್ಲ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಬೆರೆಗೆ ಲಾರೆನ್ಸ್ ಮೇರೆ ವೇದಿಕೆ ನಮಿತ್ ಬರ್ತದೆ ಶಾಲು ಬಕ ಪುಷ್ಪ ಕೊರ್ದು ಇನ್ನಿತ ಕಾರ್ಯಕ್ರಮ ಮೋಕ ಹಿಡಿದುಕೊಂಡು ಬಂದಕ್ಕೆ ನೋಡುವೆ. ಅಂಚನೆ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ನೇತ ಮುಖ್ಯಸ್ಥೆ ಹೆಡ್ ಆಯ್ನಂಚಿನ ಪ್ರವೀಣ್ ಕುಮಾರ್ ಮೇರೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ. ಶಾಲು ಪುಷ್ಪ ಬಕ ಸ್ಮರಣಿಕೆ ಕೊಡ್ತು ವೇದಿಕೆ ನಿಮಿತ್ತ ಮೋಕ ಹಿಡಿದುಕೊಂಡು ಬಂದಕ್ಕೆ ನೋಡುವೆ. ಭಾರಿ ಪೊರ್ಲುಗೆ ತುಳುನಾಡದ ಸಂಸ್ಕೃತಿ ಪ್ರಕಾರ ಪೋಂಡ ಅಂಚನೆ ಇನಿತ ಈ ಒಂಜಿ ಕಾರ್ಯಕ್ರಮಡು ಸುರುತ ವರ್ಷದ ಅಂಗವಾದ ಬಾರಿ ಪೊರ್ಲ ಸಾನಾದಿಗೆ ತಯಾರಾತಂಡು ಆ ಸಾನಾದಿಗೆ ಡುಪ್ಪುನಂಚಿನ ಬತ್ತಿನ ಅರ್ಲಾದ ಇನಿತ ಕಾರ್ಯಕ್ರಮನು ಬಾರಿ ಪೊರ್ಲ ಮಟ್ಟಡು ಅರ್ಲಾದ ದೇವರನ ಆಶೀರ್ವಾದನು ಬಯಕಾದ ನಿಕ್ಲ ಮಾತೆರ್ನಲ ಪೊರ್ಲ ಉಪಸ್ಥಿತಿ ನಿಕ್ಲ ಪೊರ್ಲ ಹಸ್ತೋಡು ಇನಿತ ಈ ಒಂಜಿ ಕಾರ್ಯಕ್ರಮನು ಉದ್ದೀಪನ ಮಲ್ತು ಕೊರಡು ದೀಪ ಪ್ರಜ್ವಲನದ ಮುಖೇನ ಪಂದ ಮಾತ ಬಿನ್ನೆರ್ ನಕಲ್ಡ ವಿನಂತಿ ಮಲ್ತೊಂದುಲ್ಲ. ಸಂಘ ರಿಜಿಸ್ಟ್ರೇಡ್ ಬಕ್ಕ ತಿರಂಗ ಟ್ರಸ್ಟ್ ರಿಜಿಸ್ಟ್ರೇಡ್ ಬಕ್ಕ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ನೆತ್ತ ಸರ್ವ ಸದಸ್ಯರ್ಲ ಬೆಳಗೊಂದುಪ್ಪಡು ಅರ್ಲೊಂದುಪ್ಪಡು ಪಂಪುನಂಚಿನ ಆಶ್ರಯಡ್ ಪರಿಪೂರ್ಣ ತುಡರು ಅರ್ಲಾದ ಕೊರಡು ಪಂದ ಮಾತ ಬಿನ್ನರನ ಕಡಕೆ ನೋಡುವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಸುಖ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ಪರಬ್ರಹ್ಮ ದೀಪೋ ಹರತಿ ಪಾಪಾನಿ ದಿವ್ಯ ದೀಪೋ ನಮೋಸ್ತುತೆ. ಬರಿ ಪೊರ್ಲ ತುಡರು ಇನ್ನಿತ ಈ ಒಂಜಿ ಪೊರ್ಲ ಕಾರ್ಯಕ್ರಮಡು ಅರ್ಲೊಂದುಂಡು ಆ ಸಾನಾದಿಗೆಡ್ ಇಂಚ ಬತ್ತಿ ಎನ್ನದ ಮುಖೇನವಾದ ಅರ್ಲುಂಡ ಆ ತೂಪನ್ ಪುನವು ಇಂಚ ಬೆಳಗುಂಡ ಅವೇ ರೀತಿ ಈ ಒಂಜಿ ಪೊರ್ಲ ಸಂಗೋಗುಲ ಈ ಒಂಜಿ ಪೊರ್ಲ ಧ್ವನಿ ವರ್ಧಕ ಬಕ್ಕ ಮಾಲಕೀರ್ನ ಸಂಘದ ಕ್ಲೆಗ್ಲ ಬರಿ ಪೊರ್ಲ ಆಶ್ರಯ ಆ ತುಡರದ ಲಕ್ಕನೆ ತಿಕ್ಕಡ ಪಂಪುನಂಚಿನ ಪೊರ್ಲ ಆಶ್ರಯ ಎಂದಿ ಒಂದು ಇನ್ನಿತ ಈ ಒಂಜಿ ಪೊರ್ಲ ಕಾರ್ಯಕ್ರಮಡು ಅರ್ಲವನಂಚಿನ ತುಡರಿಗೆ ಮಾತೆರೆಗ್ಲ ಪಿರವರ ಸೊಲ್ಮೇಲೆ ಸಂದಾಯಿತ ಮಂತವೆ. ನಿರಂತರವಾದ ಈ ಕಾರ್ಯಕ್ರಮ ಆಯೋಜನೆಗೆ ಒಂಜಿ ಪ್ಲಾನ್ ಆವಂತನು ಆ ಬಗ್ಗೆ ಉಳ್ಳಾಲದ ವಲಯದ ಮಾತ ಸದಸ್ಯರಿಗ್ಲ ವಿಶೇಷವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ನೆಕ್ ಸಂಪೂರ್ಣ ಸಹಕಾರ ನಮ್ಮ ತಾಲೂಕದ ಅಧ್ಯಕ್ಷರೇನ ಅಶೋಕನ ಉಂಡು ಆರೆಗ್ಲ ಈ ಕಾರ್ಯಕ್ರಮದ ಅಭಿನಂದನೆಯನ್ನು ನಾನು ವ್ಯಕ್ತಪಡಿಸೋದಿಲ್ಲ. ಸಂಘಟನೆದ ಬಗ್ಗೆ ನಮ್ಮ ಒಂಜಾತ್ ಪಾತ್ರ ಬೋಂಡ ಬಹುಶಃ ಮುಲ್ಪ ನಮ್ಮನೆ ಸದಸ್ಯರಿತ್ತು ನಡೆದಾರ ಸಂಘಟನೆ ಬಗ್ಗೆ ತೆರೆದು ಇಡೀ ಬತ್ತಿருந்து ಎನ್ನುವೆ ಅಂಚಾದ ಬಹುಶಃ ಸಂಘಟನೆದ ಉದ್ದೇಶದಾದ ನಾನು ಪಿರೋರಪ ನೋಡ್ದಲ್ಲ ಆಡ ಸಂಘಟನೆದ ಮೂಲಕ ಇಂಚಿನ ಸಮಾಜಮುಖಿ ಕೆಲಸ ಆನಾಗ ಒಂಜಾತ್ ಜನಕುಲೆಗೆ ನಮ್ಮ ಸಂಘಟನೆ ಉಂಡು ನಮ್ಮ ಸಂಘಟನೆ ಅದು ಸಮಾಜಕ್ಕೆ ಉಪಯೋಗ ಆಪುಣು ಅನ್ಬಿಟ್ಟು ನಾವು ಆಗಲೇ ಗೊತ್ತಾಗ್ಬಿಡು ಈ ಸಂಘಟನೆಯನ್ನು ಒಟ್ಟು ಮಲ್ತೊಂದು ಒಂಜಾತ ಸಮಾಜಮುಖಿ ಕೆಲಸ ಮಲ್ತೊಂದು ನಮ್ಮ ಬದುಕೋಡು ನಮ್ಮ ಒಟ್ಟಿಗೆ ತನಕ ಬದುಕೋಡು ನಮ್ಮ ಧ್ಯೇಯ ಒಂದು ಪೋಂಡ ನಮ್ಮ ಒಂಜಾತ ದುಂಪರ ವ್ಯವಹಾರಗಳ ದುಂಪರ ಸಾಧ್ಯ ಆಗ್ಬಿಡು ಐಕ್ ಎಡ್ಡೆ ಉದಾಹರಣೆ ಪಂಡ ಇನ್ನಿತ್ತೊಂಜು ಕಾರ್ಯಕ್ರಮ ಬಹುಶಃ ನನಾತ್ ಈ ನಮ್ಮ ಸಂಘಟನೆದ ಮೂಲಕ ಹೊಸ ಹೊಸ ಯೋಚನೆಗಳು ಆವಡು ಆ ಮೂಲಕ ನಮ್ಮ ಸಂಘಟನೆದ ಪುದರ್ ದಕ್ಷಿಣ ಕನ್ನಡ ಜಿಲ್ಲೆಡ್ ಮಿತ್ತುಬೂರಡು ಪನ್ಪಣ ಆಶಯದೊಟ್ಟಿಗೂ ಅವಕಾಶ ಹೊಂದಿಸೋದಿಲ್ಲ. ಸಂಘಟನಾ ಶಕ್ತಿ ಇತ್ತನಂದಾಂಡ ಆ ಸಂಘಟನೆ ಏಪಲ ಬುಲೆಯೊಂದು ಬರ್ಪಣೊಂದು ಅಂಚಾದುಪ್ಪನಗ ಕಿನ್ಯ ಪ್ರಾಯಡಿ ಎಂಕಲ್ಲ ತೆರೆಯೊಂದು ಬತ್ತಿನೇ ಸತ್ಯ ಸಂಘ ಶಕ್ತಿ ಸರ್ವಶಕ್ತಿ ಅವೇ ಸಂಘಟನೆ ಆದುಪ್ಪಡು ಇನ್ನು ನಮ್ಮ ಒಂದಲ್ಲ ಬೇತೆ ಬೇತೆ ರೀತಿಯ ಸಂಘಟನಾತ್ಮಕ ಚಟುವಟಿಕೆ ಕೇವಲ ಸಾಮಾಜಿಕವಾದ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ಮಾತ್ರ ತಂದೆ ತಂಕು ನುಪ್ಪು ಕೊರ್ಪುನಂಚಿನ ಆ ಬೇಲೆದ ಒಟ್ಟುಗುಲ ಸಂಘಟನಾತ್ಮಕವಾದ ವಿತ್ ಕಾಂಪಿಟೇಷನ್ ಪನ್ಯಾರನ್ನು ಇಷ್ಟಪಡುವೆ.
ದಯಪನ್ನಗ ಓಲು ಸ್ಪರ್ಧೆ ಉಂಡ ಅವಳು ಏಪಲ್ಲ ಕಾಂಪಿಟೇಷನ್ ಹೆಲ್ದಿ ಆದುಪ್ಪುಣಿಗೆ ಧನಾತ್ಮಕ ಸ್ಪರ್ಧೆಯಲ್ಲೂ ಪನ್ಪ ಧನಾತ್ಮಕ ಚಿಂತನೆದೊಟ್ಟಿಗೂ ಧನಾತ್ಮಕ ಸ್ಪರ್ಧೆಯಲ್ಲಿ ಇತ್ತಂದಾಂಡ ಆಯನ ಬಿಸ್ನೆಸ್ ಅತ್ತಂಡ ಅಕ್ಲು ಮನ್ಪುನ ಕಜ್ಜ ಉತ್ತರ ಬೆಳವಣಿಗೆ ಆಪಣು ಅಂಚಿನ ಸಂದರ್ಭಡು ಕೆಲವು ದಿನೋಡ್ದಿಂಚತ್ತು ಒಂದಲ್ಲ ಬೇತೆ ಬೇತೆ ಸಂಘಟನಾತ್ಮಕ ವಾಯಿನಂಚಿನ ಒಂದು ಜಾತು ಇಂಚಿನ ಕಜ್ಜಲು ಸಮಾಜಗ ಅರ್ಪಣೆ ಆವೊಂದುಂಡು ಕೇವಲ ಇನಿ ಮೈಕದಕ್ಲು ನಮ್ಮ ತುಳುಟ್ಟು ಪನ್ಪುಡಾಂಡ ಧ್ವನಿವರ್ಧಕ ಹೆಜ್ಜಿ ಮೈಕದ ವೈಜೇನ ಲೈಟ್ ದಯವೈಜೇನಾ ಪಾಪ ಅಕ್ಲೆನ ರಾತ್ರಿ ಪಗೆಲ್ದ ಕೆಲಸನು ಬಾರಿ ಕೈತಳ್ಳು ವರ್ಷ ಇಡೀ ಬೇತೆ ಬೇತೆ ಕಾರ್ಯಕ್ರಮಡು ಬೇತೆ ಬೇತೆ ಕಜ್ಜುಡು ಬಾರಿ ಕೈತಳ್ಳು ತುಯಿನಾಯಲ್ ದಯಪನ್ನಗ ಯಾನು ಮುಲ್ಪೊಂಜಿ ಪುದರ್ನ ಉಲ್ಲೇಖ ಮಲ್ಪಡು ಎಂಗ್ಲ ಜಗ್ಗಣ್ಣೆ ಬೊಕ್ಕ ವಿನೋದ್ ಜಗ್ಗಣ್ಣಗ ದಾಲೆ ಜಂಕ್ಲೆಗೆ ಗೊತ್ತುಪ್ಪು ಜಂಗ್ಲ ಮಹಿಳಾ ಮಂಡಲಡ್ 365 ಡೇಸ್ ಒಂಜಿ 200 ದಿನ ಕಾರ್ಯಕ್ರಮ ಎಲ್ಲ ಒಂದುಪ್ಪುಂಡು ಏರೆಗ್ ಮಾತೆರೆಗ್ಲ ಪಂದುಪ್ಪ ಮೈಕದಕ್ಲೆ ಒಂಜಿ ಪಂದುಪ್ಪು ರಪಕ್ಕ ಕಾಲ್ ಅನ್ಪುನ ಜಗ್ಗಣ್ಣ ಇತ್ತ 10 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಫೋನ್ ಮನ್ಪುನಿ ವರ್ಮ ಮುಕ್ಕಾಲೆಗೆ ಬೊಕ್ಕ ವಿನೋದರ್ನ ನೇಟ್ ಬಹುಶಃ ಒಂಜಿ ನಿರೂಪಕಿಯಾದ ಒಂದು ಜಾತು ವೇದಿಕೆಡ್ ಆ ಮದಿಪು ಕೊರ್ನ ಇತ್ತೆಲ್ಲ ಎಂಕ್ ಬಾರಿ ಒಂಜಿ ಪುಗಾರ್ತೇನೆ ಕೊರ್ತುಂಡು ಅಂಚಾದುಪ್ಪುನಗ ಬಂದುಳ ನಿಕ್ಲೆಗೆ ಒಂಜಿ ತೆರಿದುಪ್ಪಡು ನಮ್ಮ ಒಂಜಿ ಕಾರ್ಯಕ್ರಮ ಮನ್ಪುನಗ ಅವು ಸಂತಸದ ಕಾರ್ಯಕ್ರಮ ಆದಪ್ಪು ದುಃಖದ ಕಾರ್ಯಕ್ರಮ ಆದಪ್ಪು ಆತನ ಬೇತೆ ಬೇತೆ ಮರ್ಗಿಲ್ಡ್ ಸಮಾಜಮುಖಿಯಾದ ಒಂಜಾದ ಕೆಲಸ ಮಲ್ಪುನಗ ಅವಳು ಏತ್ತು ಮಲ್ಲ ಗಣ್ಯಾತಿ ಬಿನ್ನೇರು ಬರಡು ಏತೇ ಮಲ್ಲ ಜನಕುಲು ಬರಡು ಎಂಚೆನೆ ಒಪ್ಪಡು ಆಣ ನಿಕ್ಕಲು ಮಾತ್ರ ಇಜ್ಜಿಂದಾಂಡ ಆ ಕಾರ್ಯಕ್ರಮ ಟೋಟಲಿ ಇಟ್ಸ್ ಅ ಝೀರೋ ಒಪ್ಪುವರ ಖಂಡಿತವಲ್ಲ ದಯಪನ್ನಗ ಎಂಕ್ಲೆನ ಸ್ವರ ಏತು ಮಲ್ಲ ಉಂಡ ಎಲ್ಲಿ ಉಂಡ ಬೇತೆ ವಿಷಯ ಆ ಮೈಕದರಡೆ ಎಡ್ಡೆಡಿಜ್ಜಿಂದಾಂಡ ಆ ಸ್ವರನ ಟ್ವಿಸ್ಟ್ ಮಂತದ ಕಿನ್ಕದ ಕೊಯ್ತದ ದಕ್ಕುನಂಚಿನ ಶಕ್ತಿ ಉಪ್ಪು ನೇರಿಗೆ ಬಂಡಂದಾಂಡ ಅವು ಮೈಕದಕ್ಲೆಗ್ ಅಂಚಿನ ಒವೇ ಒಂಜಿ ಕಾರ್ಯಕ್ರಮದ ಸಕ್ಸಸ್ ಆವಡಂದಾಂಡ ಎಂಗ್ಲ ಪನ್ಪ ಅನ್ನಪೂರ್ಣೇಶ್ವರಯ್ಯನ ಎಂಗ್ಲ ಅಣ್ಣಡನ್ ಪಾತಿರೊಂದಿತ್ತೆ ಒಂಜಿ ಬಂಜಾರ ವನಸ ಅವು ಲಾಯಕದ ವನಸ ಅಣ್ಣ ವನಸಾದ ಪೋನಗ ಪನ್ಪೇರಿಗೆ ಬಾರಿ ಶೋಕದ ವನಸ್ ಮಾರಯಾನ್ ಆಂಡ ಇತ್ತೆ ವನಸ್ ಮನ್ಪೇರ್ಲ ಜನಕ್ಲೆಗೆ ಪುರ್ಸೋತಿಜ್ಜಿ ಆಂಡ ಬತ್ತಿ ಕೂಡ್ಲೆ ಪನ್ಬಿಡಿ ವಾಹ್ ಇಚ್ಚಿನ ಸೌಂಡ್ ಮಾರ ಯಾರ ಸ್ಪೀಚ್ ಒಂದು ಜಾತ ಎಡ್ಡಕ್ಕೆ ಏನೋ ಅಂದಿತ್ತು ನಂದು ಅವೇ ಓಲಾಂಡಲ್ಲ ರಾತ್ರದ ಪೊರ್ತುಗು ಯಕ್ಷಗಾನಗ ಅತ್ತನ ಓಯೆ ಒಂಜಿ ಕೋಲ ನೇಮ ಅತ್ತನ ವಾರ್ಷಿಕೋತ್ಸವದ ಕಾರ್ಯಕ್ರಮಗ ಮದಿಮೆದ ಅಂಚಿನ ಕಾರ್ಯಕ್ರಮಕ್ಕೆ ಪೋಂಡ ಎಂಚಿನ ಲೈಟಿಂಗ್ ಮಾರ ನಾ ನಂಬರ್ ಎತ್ಕೊರ್ಲೇನು ಒಂದು ಮಾತ ಅನುಭವದ ಪಾತ್ರ ಒಂದು ನಿಕ್ಲೆಡಪ್ಪನ ಅಂಚಿನ ಇಚ್ಛಾಶಕ್ತಿ ನೇಕೇರ್ಲ ನಿಕ್ಲೆಗೆ ಗುರುಕುಲು ಅತನ ಗುರುಕುಲ ಇಜ್ಜಿ ಬೇತೆ ಮಾತ ನಮ್ಮ ಟ್ರೈನಪ್ಪ ಅದು ಬತ್ತಿನಾಂಡ ನಿಕ್ಲೆನ ಚಾಕಚಕ್ಯತೆಡು ಇನ್ನು ಇಡೀ ಸಮಾಜಡು ಅಕ್ಲೆನ ಕುಟುಂಬಡು ಅತನ ಸಮಾಜಡು ಅಪ್ಪನ ಒವೇ ಒಂಜಿ ಕೆಲಸಗು ಒಂಜಿ ಅತ್ಯಂತ ಮೆರುಗು ಕೊರ್ಪನ ಕೆಲಸನ ಏರು ಮಲ್ಪೇರ್ಪಣ್ಣಂದಾಂಡ ಅವು ನಮ್ಮ ಧ್ವನಿವರ್ಧಕ ಬೊಕ್ಕ ದೀಪಾಲಂಕಾರದ ಮಾತ ಐಟ್ ಬೆನ್ನಿ ಬೆನ್ಪು ನಂಚಿನ ಎನ್ನ ಮೆಗ್ಗಿಪಲ ಎಲ್ಲು ಇಂಚಿನ ಸಂದರ್ಭಡು ಭಾರಿ ಖುಷಿಯಾಣ ಏನು ಜಗ್ಗಣ್ಣೆ ಪನ್ನಗನೆ ಪಂಡೆ ಬಾರಿ ಎಡ್ಡೆ ಕೆಲಸ ಮಲ್ತೊಂದುಲ್ಲಾರ ನಿಕ್ಲೆ ಸಂಘಟನಾತ್ಮಕವಾದ ಪೋಣಂದಾಂಡ ನಿಕ್ಲೆಗ್ಲ ಕೆಲವು ಸಮಾಜೋಡು ತಿಕ್ಕುನಂಚಿನ ಹಕ್ಕು ನಮ್ಮ ಪ್ರಜಾಪ್ರಭುತ್ವದ ಭಾರತ ದೇಶಡುಲ್ಲ ನಮಕ್ ಬೋಡೈನ ಹಕ್ಕದ ಬಗ್ಗೆ ಹೋರಾಟ ಮಲ್ಪೊಡಿ ಸಂಘಟನಾತ್ಮಕವಾದ ನಮ್ಮ ಉಲಾಯಡೆ ಏರಾಂಡಲ ಬೇನೆ ಬೇಜಾರಡಿತ್ತಂಡ ಕಷ್ಟೋಡಿತ್ತಂದಾಂಡ ಆಯ್ತ ಒಟ್ಟುಗು ಸಗಾಯ ಮಲ್ತೊಂದು ನಮಲ ಒಂಜಿ ಬಾರಿ ಸ್ಟ್ರಾಂಗ್ ಆದ ಈ ಸಮಾಜಗೂ ನಮ್ಮ ಸೇವೆನ ಅರ್ಪಣೆ ಮಲ್ಪೆರೆ ನಮಗೆ ಖಂಡಿತ ದುಂಬು ಪಿರ ತೋಡೊಂದಿಜ್ಜಿ ಸಮಾಜದ ಮಾತ ಸ್ತರತ ಬಂದು ನಿಕ್ಲ ಒಟ್ಟಿಗೆ ಖಂಡಿತ ವಿಶೇಷವಾದ ಉಪ್ಪೇರು ದಯಪನ್ನಾಗ ಒಂಜತ್ತೊಂಜಿ ದಿನ ಅಕ್ಲೆಲ್ಲ ಎಡ್ಡೆ ಕೆಲಸ ಅನ್ನಗ ಬೋರ್ಡು ಎಂಗಲ ಸೋಜೇರು ವಿಶೇಷ ಕರಿನ ಎತ್ತೋ ವರ್ಷದಿಂಚ ರಾಜರಾಜೇಶ್ವರಿ ಯಾನು ಗುರ್ತೆತ್ತಿ ನಕ್ಕಲ ಪನ್ಪೆ ಒರಿ ಹಿಡ್ದು ಒರಿ ಉಂಚಿ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಒಲೆ ಒಂಜಿ ಕಾರ್ಯಕ್ರಮ ಅವಡು ಐಕ್ ರಂಗ್ ಜಿಂಜಾದು ಅವೇನು ಪೊರ್ಲ ಪಲಿಕೆದ ಒಂಜಿ ಮಾನಾದಿಗೆ ಮಲ್ಪನಕ್ಲಿ ಏರು ಪಣ್ಣಂದಾಂಡ ಯಾನ ನನೋರ ಪನ್ಪೆ ಅವು ಧ್ವನಿವರ್ಧಕದಕ್ಕೆಲ್ಲ ಅಂಚಿನ ದೀಪಾಲಂಕಾರ ನಿಕ್ಲಿಜ್ಜಿಂದಾಂಡ ಅವಳು ಏತೇ ಲಕ್ಷ ಗಟ್ಟಲೆ ಖರ್ಚು ಮಲ್ಪಾಡು ಆ ಕಾರ್ಯಕ್ರಮ ಒಂಜಿ ಪೊರ್ಲು ತೋಜುಜಿ ಬತ್ತಿಂಚಿನ ಎರಾಣಲ ನಮ್ಮಂಚಿನ ಬಂದುಳು ಅಲ್ಪ ಬತ್ತಿನ ವಿಷಯನು ತೆರೆಯೋಡಂದಾಂಡ ಆ ಕಣ್ಣಿಗೆ ಸಂಪು ಕೊರ್ದು ಮನಸ್ಸಿಗೆ ಇಂಪು ಕೊರ್ದು ಏತೇ ದೂರಡಿತ್ತಂಡಲ ಕೆಕ್ಕಲು ಉದ್ದಮ ಅಂತದು ಆ ವೇದಿಕೆ ಡುಪ್ಪನಕ್ಲು ತೋಜಿ ಜೇರಂಡಾಂಡ ನಿಕ್ಲೆನ ಈ ಧ್ವನಿವರ್ಧಕದ ಮೂಲಕ ಅವು ಖಂಡಿತವಾದ ಊರರ್ಮೆ ಆಯ್ತಾ ಸ್ವರನ ಪಸರಿಸಾದು ಕೇನ್ನ ಕೆಬಿಕ್ ಬಾರಿ ಪೊರ್ಲ ಕಂಟದ ಮದಿಪನ ಕೊರ್ಪನ ಬೇಲೆನ ಮಲ್ಪನ ನಿಕ್ಲೆಗೆ ನಂಬಿಂಚಿನ ಮಾತ ಸರ್ವಧರ್ಮದ ದೈವ ದೇವರು ನಿಕ್ಲೆನ ಪ್ರತಿ ಸಲ ನಿಕ್ಲೆಗೆ ಸಗಾಯಡೊಪ್ಪಡು ಅಂಚಿನ ಆಯ್ತಾ ಒಟ್ಟುಗಿನಿ ರೆಡ್ ಕ್ರಾಸ್ ಸಂಸ್ಥದಕ್ಲೇನು ಸೇರಿಸೋದಿಲ್ಲ ಎಂಗ್ಲನ ಆತ್ಮೀಯ ಸಹೋದರ ಪ್ರವೀಣರುಲ್ಲೇರು ಬಹುಶಃ ಉಲ್ಲೇಖ ಮಲ್ಪೊಡೆ ಶಾಂತರಾಮ್ ಶೆಟ್ರನ ನೇತೃತ್ವಡಿ ನಡಪುನಂಚಿನ ರೆಡ್ ಕ್ರಾಸ್ ಸಂಸ್ಥೆ ಕೇವಲ ರಕ್ತದಾನ ಮಾತ್ರ ಅತ್ತ ಬಂದುಳೆ ಎಲೆಮರೆಯ ಕಾಯಿಯಂತೆ ಸೇವೆ ನೀಡುವ
ಒಂದು ಏಕೈಕ ಮಂಗಳೂರಿನ ಸಂಸ್ಥೆ ಅಂತ ಹೇಳಿದರೆ ಅದು ರೆಡ್ ಕ್ರಾಸ್ ಸಂಸ್ಥೆ. ಅಕ್ಕಳೊಟ್ಟಿಗೆ ನಿಖಲ್ ಕೈ ಜೋಡಿಸಾಯಿನ ತೂನಗ ಬೊಕ್ಕಲ ಭಾರಿ ಖುಷಿ ಅಂಡ್ ಪ್ರವೀಣರನ್ ತೂನಗ ದಯಪನ್ನಗ ಕರಿನ ಒಂಜಿ 2 ವರ್ಷದ ದುಂಬು ಎಂಕಲ್ ಬೇತೆ ಬೇತೆ ಸಮಾಜಸ್ಥರ ಯಾನ್ ಕೆಲಸ ಮಲ್ತೊಂದು ಉಪ್ಪುನಗ ಎಂಕ್ ನಮ್ಮ ಸಮಾಜದ ಉಪ್ಪುನ ವಿಕಲಚೇತನರನ್ನು ಎನ್ನ ಕ್ಷೇತ್ರದಕ್ಲೇನು ಮಾತ್ರ ಆಯ್ಕೆ ಮಂತಿತ್ತೆ ಅಂಡ ಎನ್ನ ನಿರೀಕ್ಷೆ ಇಲ್ಲ. ಒಂದುವೇ ಮಹಿಳಾ ಮಂಡಲಡ ಆತೀನಿ 200 ಹೆಚ್ಚ ವಿಕಲಚೇತನರ ಐನು ಹ್ಯಾಂಡಿಕ್ಯಾಪ್ಸ್ ಪನ್ಪ ನಮ್ಮ ಅಕ್ಲು ಬತ್ತದುಪ್ಪುನಗ ಸರ್ಕಾರದ ಫಂಡ್ ಇಜ್ಜಂಡು ಆ ಸಂದರ್ಭಡಿ ಯಾನ್ ಏರೇನು ರೀಚ್ ಆಪನಿ ಪನ್ನಗ ಎಂಕ್ ಎನ್ನ ಗಮನಗು ಬತ್ತೀನಿ ರೆಡ್ ಕ್ರಾಸ್ ಸಂಸ್ಥೆ ಅಂಚಿಂಚಿ ತೂವಂದೆ ಸಮಾಜದ ಅತ್ಯಂತ ಕೆಳಸ್ತರ ಕುಪ್ಪುನ ಜನಕುಲೆಗಳ ಬಾರಿ ಒಂಜಿ ಮಲ್ಲ ಪಣವುದ ಎಂಕ್ಲೆಗೆ ಸಹಾಯ ಕೊರ್ದು ಇನಿ ಮಾತೇರ್ನಲ್ಲ ಆ ಕನನೀರು వచ్చిನ ಕೆಲಸನು ಇನ್ನು ರೆಡ್ ಕ್ರಾಸ್ ಸಂಸ್ಥೆ ಮಂತದನ್ನು ಅಂಚಿನ ಬೇತೆ ಬೇತೆ ಸಮಾಜ ಪರ ಸೇವೆಯನ್ನು ಮಂತೊಂದು ದುಂಬುದ ದಿನೊಟ್ಲ ಖಂಡಿತ ನಿಕ್ಲ ರೆಡ್ ಕ್ರಾಸ್ ಸಂಸ್ಥೆಯನ್ನು ಬೊಡೊಡ್ಸಿ ಅಕ್ಲಡ ಬೋಡೈನಾತ್ ಸಮಾಜ ಪರ ಕೆಲಸ ಮಲ್ಪನಂಚಿನ ಅಕ್ಲಡ ಮಲ್ಲ ಮನಸ್ಸುಲುಂಡು ಮಲ್ಲ ಹೃದಯಲುಂಡು ಅಂಚಿನ ನಿಕ್ಲೊಟ್ಟಿಗೆ ಕೈ ಜೋಡಿಸೋ ಒಂದು ಪನೊಂದು ವಿಶೇಷವಾದ ಮಧ್ಯರ್ಮೆಡುಪ್ಪನ ಅಣ್ಣನಕ್ಲು ಪ್ರತಿ ಊರಿಯೆಲ್ಲ ಪ್ರತಿ ಕ್ಷೇತ್ರೋಡು ಎಂಚ ಪುಗಾರ್ತೆ ಪಡೆತೇರ ಈ ಕ್ಷೇತ್ರೋಡ್ಲ ಅಂಚೆನೆ ಇನಿ ಎಂಕ್ಲನ ಸೌಭಾಗ್ಯ ಅಂದೇನಲ್ಲ ಎಂಕ್ಲ ಮಹಿಳಾ ಮಂಡಲಡಿ ಕಾರ್ಯಕ್ರಮನ ಮಂತೊಂದುಲ್ಲರು ಸೇರ್ದಿಂಚಿನ ನಿಕ್ಲು ಮಾತ್ರ ಮನಸ್ಸದ ಒಟ್ಟಿಗೂ ಗಟ್ಟಿಯಾದ ಪಣ ಉಡ್ಲ ಗಟ್ಟಿಯಾಲೆ ವಿನೂತನವಾದ ದೀಪಾಲಂಕಾರ ಸೌಂಡ್ ಸಿಸ್ಟಮ್ಡ್ ನಮ್ಮ ಜಿಲ್ಲೆಡ್ ಅವಲ ಉಳ್ಳಾಲ ವಲಯ ಜಿಲ್ಲಾಧ್ಯಕ್ಷರುಳ್ಳೆ ಎದುರುಡು ಪನ್ಬನ ಇಡೀ ಜಿಲ್ಲೆಡ್ಲ ಉಳ್ಳಾಲ ವಲಯ ಪ್ರಥಮ ಸ್ಥಾನ ನೆಕ್ಸ್ಟ್ ಕಾಂಪಿಟೇಷನ್ ಬೋಂಡ ದೀಲ ಸರ್ ಪನೊಂದು ಉಳ್ಳಾಲ ವಲಯದ ಮೈಕದಕ್ಕಲು ದೀಪಾಲಂಕಾರದಕ್ಕಲು ಓಲು ಪೋಂಡಲ್ಲ ಸೂಪರ್ ಪನ್ಪನ ಪುದರ್ ನಿಕ್ಲೆಗೆ ಬರಡು ಪನ್ಪನ ಎಡ್ಡೆ ಪುದ ಒಟ್ಟುಗು ಮಾತೆರೆಗ್ಲ ಎಡ್ಡಾವಡು ಸರ್ವೇ ಜನ ಸುಖಿನೋ ಭವಂತು. ತಿರಂಗ ಟ್ರಸ್ಟ್ ಹಾಗೂ ರೆಡ್ ಕ್ರಾಸ್ ಸೊಸೈಟಿ ಒಂದಿಗೆ ಕೈ ಜೋಡಿಸಿ ಇಂಥ ಒಂದು ಬೃಹತ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ಮಾತಾಡಿದ ನಮ್ಮ ಧನಲಕ್ಷ್ಮಿ ಗಟ್ಟಿಯವರು ನಮ್ಮ ಸಂಸ್ಥೆ ನಮ್ಮ ನಡವಳಿಕೆ ಇದರ ಬಗ್ಗೆ ಎಲ್ಲವನ್ನೂ ತಿಳಿಸಿಕೊಟ್ಟಿರ್ತಾರೆ. ಭಾಳ ಖುಷಿ ಆಯಿತು ಅವರ ಮಾತನ್ನು ಕೇಳಿ. ಯಾಕಂದರೆ ನಮ್ಮಲ್ಲಿ ಕೂಡ ಇಂಥ ಬಹಳಷ್ಟು ತೊಂದರೆಗಳಿದೆ. ನಮ್ಮ ಏನು ತೊಂದರೆಗಳನ್ನು ನಾವು ಅದನ್ನು ಬದಿಗಿಟ್ಟು ಹೊರಗಿನವರ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡ್ತೇವೆ. ಅಂದರೆ ಒಂದು ಒಳ್ಳೆ ಆಗಬೇಕೆಂದ ಎಂಬ ರೀತಿಯಲ್ಲಿ ನಾವು ನಡೆಸಿಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಮಂಗಳೂರು ತಾಲೂಕಿನ ಈ ಉಳ್ಳಾಲ ವಲಯದ ಕಾರ್ಯಕ್ಷಮತೆ ಬಹಳಷ್ಟು ಸ್ಪೀಡ್ ಇದೆ. ಈ ಸ್ಪೀಡ್ ಎಲ್ಲ ವಲಯಕ್ಕೂ ಬರಲಿ ಎಂದು ಇನ್ನೊಮ್ಮೆ ನಾನು ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಯಾಕಂದರೆ ಈ ಸ್ಪೀಡ್ ನಮ್ಮ ಈ ಬಾಕಿ ವಲಯಗಳಿಗೆ ಬಂದಿಲ್ಲ. ಇವರು ಖಾಲಿ ಒಂದು 3 ತಿಂಗಳಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮಗೆ ಭಾಳ ಹೆಮ್ಮೆಯ ವಿಷಯ. ನಮ್ಮ ಮಂಗಳೂರು ತಾಲೂಕಿಗೆ ಇನ್ನು ಹೆಮ್ಮೆಯ ವಿಷಯ. ಇನ್ನಷ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ಸಹಾಯವಾಗಲೆಂದು ಕೇಳಿಕೊಳ್ಳುತ್ತಾ ನನಗೆ ಈಗ ಮಾತನಾಡುವ ಅವಕಾಶ ಕೊಟ್ಟ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಉಳ್ಳಾಲ ವಲಯ ಇವರೆಲ್ಲ ಸದಸ್ಯರಿಗೂ ನಾನು ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರವೀಣ್ ಕುಮಾರ್ ಬೇರೆ ನಮ್ಮ ಮಾತೇನೆಲ್ಲ ಉದ್ದೇಶಿಸಾದ ಪೊರ್ಲ ನುಡಿಕೊರಡು ನೋಡುವೆ ಬಕ್ಕ ನಿಕಲ ಬಗ್ಗೆಲ್ಲ ಮಸ್ತ್ ಪಾತ್ರೆ ಪಂಡೇರು ಅಂಡ ರೆಡ್ ಕ್ರಾಸ್ ದ ಬಗ್ಗೆ ಒಂಜಿ ಬತ್ತದ ಪಾತೆರಡು ಪಂಡ ಅಂಡ ಒಂಜಿ ರೆಡ್ ಪಾತೆರಡು ಆಪ್ನಿಂಕ್ ದಾದ ಪಂಡ ಇನಿ ಧ್ವನಿವರ್ಧಕ ಬೊಕ್ಕ ದೀಪಾಲಂಕಾರ ಮಾಲಕರ್ನ ಸಂಘ ತಿರಂಗ ಟ್ರಸ್ಟ್ ದ ಒಟ್ಟಿಗೆ ನಮಕಿನಿ ಒಂಜಿ ಕ್ಯಾಂಪ್ ನಡಪಾಯರೆ ಇನಿ ರಕ್ತದಾನ ಶಿಬಿರ ಎಂಚಿನೊಂಡು ಅವು ನಡಪಾಯರೆಗೆ ಒಂಜಿ ಅನುಮಲ್ತು ಕೊಡ್ತೇರಿ. ಅವು ಅನುಮಲ್ತಿನೇಕ್ ನಿಕಲಿಗೆ ಪ್ರಪ್ರಥಮವಾದ ನಿಕಲಿಗೆ ಸೋಲ್ಮೇಲಿನ ಸಂದ ಒಂದುಲ್ಲೆ ರೆಡ್ ಕ್ರಾಸ್ ಸಂಸ್ಥೆಗೆ ಬ್ಲಡ್ಡನ್ನು ಕೊರ್ಪುನ ಹಿಡ್ದು ಇಂಥ ನೆತ್ತಿ ರೆಂಚಿನ ಪನ್ಪಾವನ್ ಕೊರ್ಪುನ ಇಟ್ಟು ರೆಡ್ ಕ್ರಾಸ್ ಸಂಸ್ಥೆ ಬಡ ಲೇಡಿ ಗೋಷನ್ ಹಾಸ್ಪಿಟಲ್ದ ಪೇಷಂಟ್ನ ಕಲೆಗೆ ಒಂದು ಧರ್ಮಗ ಕೊರ್ಪಿನಿ ₹1 ಕಾಸ ಕಳ್ದದೆತ್ತನೋಜಿ ಅವು ಒಂಜಿ ವಿಷಯ ನಿಕಲೆ ಪೂರೆರಗಳ ಗೊತ್ತುಪ್ಪಾಡು ಅಂಚನೆ ಬಾಕಿದ ಹಾಸ್ಪಿಟಲ್ಗೆ ಅತಿ ಕನಿಷ್ಠವಾಯಿನ ಪಣ್ಣ ಕಮ್ಮಿ ಕ್ರಯಕ್ಕೆ ಬ್ಲಡ್ಡನ್ನು ಕೊರ್ಪುಂಡು ರಿಪ್ಲೇಸ್ಮೆಂಟ್ ದೆತ್ತೊನಂದೆ ಇತ ಕೆಲವು ಹಾಸ್ಪಿಟಲ್ಸ್ ಪೂರೊಪ್ಪುಂಡು ರಿಪ್ಲೇಸ್ಮೆಂಟ್ ಇಜ್ಜಂದೆ ಬ್ಲಡ್ಡನ್ನು ಕೊರ್ರೆನೆ ಕೇನುಜೇರು ಅಂಚಿನ ನೆಟ್ಟು ಪುನಗ ಈ ರೆಡ್ ಕ್ರಾಸ್ ಸಂಸ್ಥೆ ಒಂದು ಇಂಚಿನ ಕೆಲಸ ಮಲ್ತೊಂದುಂಡು ಪಂಡದು ಪಂಡ್ರೆ ಭಾರಿ ಖುಷಿಲ ಆಪುಂಡು ಏಮ್ಮೆಲೆ ಆಪುಂಡು ಅಂಚನೆ ಅವು ಇಂಚಿನ ಪೂರ ಕೆಲಸ ಮಲ್ಪಡಾಂಡ ಈ ಇಂಚಿನ ಕ್ಯಾಂಪು ನಡತೊಂದೆ ಪೊಡಾಪುಂಡು ಕ್ಯಾಂಪ್ ಆರ್ಗನೈಸರ್ ಕ್ಯಾಂಪ್ನ ಏರು ನಡಪಾವೇರು ಪೋರು ಅಕುಲೊಂಜಿ ಬೆನ್ನೆಲುಬು ನಮ್ಮ ಬ್ಲಡ್ ಬ್ಯಾಂಕ್ದ ಅಂಚ ಅದು ಪುನಗ ನಿಕಲ್ನ ಸಹಕಾರ ನನಾತ್ ನಮ್ಮೊಟ್ಟಿಗೆ ಉಪ್ಪಡು ರೆಡ್ ಕ್ರಾಸ್ ಸಂಸ್ಥೆದ ಜೊತೆ ಉಪ್ಪಡು ಪಂಡದು ದೇವರಡ ಪ್ರಾರ್ಥನೆ ಮಲ್ತೊಂದು ಇಂಚಿನ ಕಾರ್ಯಕ್ರಮ ನಿರಂತರವಾದ ಮನ್ಪ್ಲೆ ನಿಕಲ ಸಂಘಗೆ ಶುಭ ಆವಡು ಪಂಡದು ದೇವರಡ ನಟೊಂದುಲ್ಲೆ ಅಂಚನೆ ರೆಡ್ ಪಾತೆರ
ಪಾತೆರೆಡೆಗೆ ಎಂಕ ಅನುಮಂತ ಕೊರ್ನ ಅನಿಕಲೆಗೆ ಒಂದಿಸೊಂದುಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ. ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಉಳ್ಳಾಲ ವಲಯ ಉಮಾನಾಥ್ ಉಲ್ಲಾಲ್ ಮೆರೆಲ್ಲ ಈ ಒಂಜಿ ಪಾತೆರದ ಕಟ್ಟೆಗೆ ಬಾರಿ ಮೋಕ ಹಿಡಿದುಕೊನುವೆ. ಧ್ವನಿವರ್ಧಕ ಬಕ್ಕ ದೀಪಾಲಂಕಾರ ಮಾಲಕರ ಸಂಘ ರಿಜಿಸ್ಟರ್ಡ್ ಉಲ್ಲಾಲ ವಲಯ ನೇತ ರಕ್ತದಾನ ಶಿಬಿರದ ಈ ಕಾರ್ಯಕ್ರಮವು ಇನಿ ವೇದಿಕೆಗೆ ಆಗಮಿಸಿನ ನಮ್ಮ ಜಿಲ್ಲದ ಅಧ್ಯಕ್ಷರಾಯನ ರಾಜಶೇಖರ್ ಕುರ್ತಮುಗೇರಿ, ಅಂಚನೆ ಮಂಗಳೂರು ವಲಯದ ಅಧ್ಯಕ್ಷರಾಯನ ಶ್ರೀ ಅಶೋಕ್ ಕುಮಾರ್, ಉಳ್ಳಾಲದ ವಿನೋದ್ ಕುಮಾರ್, ಅಂಚನೆ ಉಪಾಧ್ಯಕ್ಷರು ಗಣೇಶ್ SCK, ಅಂಚನೆ ರೆಡ್ ಕ್ರಾಸ್ ಸಂಸ್ಥೆದ ಪ್ರವೀಣ್, ಅಂಚನೆ ನಮ್ಮ ಪತ್ರಕರ್ತ ಮಿತ್ರರೇ, ದೂರದರ್ಶನದ ಮಾತ ಬಂಧುಲೆ, ಅಂಚನೆ ಇಂಕಲ್ನ ಸಹೋದ್ಯೋಗಿನಕಲೆ ನಮ್ಮ ಸಂಘಟನೆ ಇತಿಹಾಸಕ್ಕೆ ಪಂಡ್ಲಾಕನೆ ನಮ್ಮ ಭಾರಿ ಒಂಜಿ ಸ್ಪೀಡ್ ಆವನಿತ್ತಿನ ನಮ್ಮ ಈ ಸಂಘಟನೆದ ಕೆಲಸ ನೇಟು ಸುರುಕಾದ ನೇಟು ಈ ಸಂಘಟನೆಯಿಂದ ಕಾರ್ಯಕ್ರಮ ಮಲ್ಪರೆ ಈತ ಭಂಗವೈದಿನ ಮಾತ ನಮ್ಮ ಸಂಘಟನೆದ ಅಧ್ಯಕ್ಷರಿಗೆ, ಅಂಚನೆ ಕಾರ್ಯದರ್ಶಿನಕ್ಲೆಗೆ, ಸಂಘಟನಾ ಕಾರ್ಯದರ್ಶಿನಕ್ಲೆ ಮಾತ್ರೆಗ್ಲೆ ನಾನು ಗೌರವ ಅಧ್ಯಕ್ಷ ಅದು ಏನೊಂದು ಧನ್ಯವಾದ ಕೊಡ್ಬೇಕು. ದಯಪಣ್ಣಾಗ ಯಾನು ಸುರುತ್ತೊಂಜಿ ಕಾರ್ಯಕ್ರಮ ಎನ್ನೊಂಜಿ ಆಸೆ ಎತ್ತೀನಿ ನಮ್ಮ ದಾದಾನೊಂಜಿ ಕಾರ್ಯಕ್ರಮ ಮಲ್ಪೋಡು ಬಂದು ಯಾನವ್ರ ವಿನೋದ ಪಂಡಿದಿತ್ತೆ ಇಂಚಿನಲ್ಲ ಕುರ್ತಮುಗೇರಿ ಅಶೋಕ್ ಮೇರೆ ಎಂಕಲ್ಡ ಪಂಡೇರು ಇಂಚ ಮೇರೆ ರಾಜಶೇಖರ್ ನಿಕಲ್ ದಾದಾನೊಂಜಿ ಕಾರ್ಯಕ್ರಮ ಮಲ್ಪ ಅವೇ ಪ್ರಕಾರ ಯಾನು ವಿನೋದ ಪಂಡಿದಿತ್ತೆ ಇಂಜಿನ ಮಂಜಿ ಕಾರ್ಯಕ್ರಮ ಮಲ್ಪೋಡು ಇಂಜಿನ ನಮ್ಮ ಉಲ್ಲ ಒಂಜಿ ಪ್ರಚಾರಕ್ಕೂ ಬೋಡದ ಮಲ್ಪ ಅಂಕೆ ತಕ್ಷಣ ಆಯ್ತ ಬಗ್ಗೆ ಅರಂಜಿ ನಿರ್ಧಾರದ ತಂದು ಈ ಕಾರ್ಯಕ್ರಮ ಏನಿದೆ ಪೊರ್ಲದ ಕಾರ್ಯಕ್ರಮ ಮಲ್ತಾರೆ ನಮ್ಮ ಐಕ್ಯಾನು ಇರೋರ ಧನ್ಯವಾದ ಕೊಟ್ಟು ಆಯ್ತೊಟ್ಟಿಗೆ ಯಾಕಡೆ ಧನಲಕ್ಷ್ಮಿ ಅಕ್ಕ ಪಂಡ್ಲಕ್ಕನೆ ನಮ್ಮ ಯಾನಿ ಪಾತ್ರ ಸುರಳ ಪಂತ ಇಂಚಿನ ಮಂಡ ಪ್ರತಿಯೊಂದು ಒವ್ವೇ ಕಾರ್ಯಕ್ರಮ ಆವಾಡಿ ಐಟು ಧ್ವನಿವರ್ಧಕಲ ಬೆಳಕುಲ ಮುಖ್ಯನ ನಂಗೆ ನಮ್ಮನೇ ಆಯ್ನ ಒಂಜಿ ಬೇತೇನೆ ಒಂಜಿ ಮರ್ಯಾದೆ ನಂಕೊಂಡು ಅಣ್ಣ ಐನು ನಮ್ಮ ಕೆಲವು ಕರಿನ ದಿನೊಟ್ಟು ನಮ್ಮನೇ ಒಂಚೂರು ಕಲೆ ಒಂದಿನ ಎತ್ತಂದೆ ಅವೇ ನಮ್ಮ ಇನ್ನು ಪಿರ ಇನ್ನು ನಮ್ಮ ಇನ್ನು ಸಂಪಾದನೆ ಮಲ್ಪರೆ ಪ್ರಯತ್ನ ಮಲ್ಪಡ ಇಂಜಿನ ಬಂಡ ನಮ್ಮಡೆ ನಮ್ಮ ಒಂಜಿ ನಮ್ಮ ತನನು ತೋಜೋಡು ನಮ್ಮ ದಾನೆ ಮಲ್ಪಂಡ ಎಲ್ಲೆಲ್ಲಿ ಒಂಜಿ ಪ್ರೋಗ್ರಾಮ್ ವಿಷಯಡು ಅತ್ತನ ಎಲ್ಲೆಲ್ಲಿ ಒಂಜಿ ಮನಸ್ಸಾಪ ವಿಷಯ ನಮ್ಮ ಉಲಾಯ್ಡು ಈ ಮನಸ್ಸಾಪ ಒಂದೊಂದು 2 ಜನ ಆ ಮೇಟ್ ಉಂತುನಿ 2 ಜನ ಈ ಮೇಟ್ ಉಂತುನಿ ಅಂಚಿನ ಮಾತ್ರ ವ್ಯವಸ್ಥೆ ನಮ್ಮ ಮಾತೆಲ್ಲ ಸಂಘಟನೆ ಇಡ್ಪೋಡು ಸಂಘಟನೆ ಬಂಡ ನಮಗೆ ಮಾತೆಗೆ ಎಂಚಿನ ಒಂಜಿ ಕಷ್ಟ ಬರ್ತದಂಡ ನಮ್ಮ ಮಾತೆಲ್ಲ ಪೂಡ್ದ ಇನ್ನೊಟ್ಟಿಗೆ ಒಂಜಿ ಪರಿಹಾರ ಮಲ್ಪನಂಜಿ ಶಕ್ತಿ ನಮ್ಮಡ ಮಾತಾಡಲು ಒಪ್ಪೋಡು ಅಂಚ ಮಾತಾಡಲು ಉಂಡವು ಅಂಡ ನಮಗೆ ಇತ್ತ ಟೈಕ್ ನಂಗೆ ಬೆರಿಪಟ್ಟದ ಸಹಕಾರ ಮಲ್ಪನಾಗಲು ಎತ್ತಲ್ಲ ಇಚ್ಛಂದ್ರೆ ಇತ್ತ ನಂಗೆ ನಮ್ಮ ಜಿಲ್ಲೆದ ಅಧ್ಯಕ್ಷರು ಅಂಚನೆ ಮಂಗಳೂರು ವಲಯದ ಅಧ್ಯಕ್ಷರು ಮಾತೆಲ್ಲ ಸೇರಿದು ನಮ್ಮೊಟ್ಟಿಗೆ ನಮ್ಮನ್ನು ಭಾರಿ ಪುಗಾರೊಂದುಲ್ಲೇರು ಐತ ಪತ್ರಿಕೆಯ ನಮ್ಮ ತೋಜ್ಪಾಡುತ್ತಂದರೆ ನಮ್ಮ ನೇರ್ದು ಕಮ್ಮಿದ ಸೇಜಿಗೆ ನನ್ನ ಪಾರಲ್ಲಿದೆ ಮಲ್ತದೆ ಮಾತೆಲ್ಲ ಎಡ್ಡ ರೀತಿ ನಡಪವನಂಚಿನ ಒಂಜಿ ಮಾತ ಮಲ್ಲ ಮನಸ್ಸು ಮಲ್ಪಡು ಒಂದು ಏನೊಂದು ಈ ಸಂಘಟನೆ ಒರಿಪಾಗ ಸಂಘಟನೆ ಇತ್ತಿನ ನಂಗೆ ಎಂಚಿನ ವ್ಯವಸ್ಥೆಗೆ ಬೋಡಿತಲ್ಲ ಸಂಘಟನೆ ಬೋಡು ಆ ಸಂಘಟನೆ ಇತ್ತಿನ ಮಾತೆ ನಮ್ಮ ನೇಟು ನಾನು ದುಂಪಾರು ಸಾಧ್ಯ ಉಂಟು ಇಜ್ಜಿನ ನಾನು ಭಾರಿ ನನದ ದಿನೋಟ ನಂಗೆ ಭಾರಿ ಭಂಗ ಉಂಟು ಸಂಘಟನೆ ಒವೇ ಒಂಜಿ ಪಾರ್ಟಿ ನಂಗೆ ದಾಲ ಅಂತ ಒಂಜಿ ಪ್ರಾಬ್ಲಮ್ ಮಲ್ತಂದು ಆಯನ ಮಿತ್ತು ಪೋಪನಾಳ ಸಂಘಟನೆ ಇತ್ತನಾಡ ಆಯ್ಕೊಂಜಿ ಪೋಟಿಗೆ ಅಪ್ಪನು ಒಂಜಿ ಪ್ರತಿಯೊಂದು ವಿಷಯ ಅಲ್ಲ ನಮ್ಮ ಸಮಾಜಗೂ ನಮ್ಮ ಸಂಘಟನೆ ಎಡ್ಡಾಪನ ಕಾರ್ಯಕ್ರಮನೇ ಮಲ್ತಂದು ಬೋಡತ್ತಂದರೆ ಏರೆಗಳ ಉಪದ್ರವಪನಂಚಿನ ನಮ್ಮ ಸಂಘಟನೆ ಉಪ್ಪರಲ್ಲಿ ಪ್ರತಿ ಸಮಾಜದ ಪ್ರತಿಯೊಂದು ಬಂಧುಲೆಗಳ ನಮ್ಮದಾದ ಎಡ್ಡಾಪನಂಜಿ ಕಾರ್ಯಕ್ರಮ ನಮ್ಮ ಮಲ್ತಂದು ಪೋಡು ಬಂದು ಏನೊಂದು ಸಂಘಟನೆ ಬೊಲಿಪಲೆ ಸಂಘಟನೆ ಎಡ್ಡ ಅವಡು ಸಂಘಟನೆ ಎಡ್ಡ ನಮ್ಮಲ್ಲೇ ಎಡ್ಡಾಪ ಬಂದು ಏನೊಂದು ಹಿಂಗೆ ಪಾತ್ರ ಅವಕಾಶ ಕೊಡ್ನೇಕ್ಕೆ ನಮ್ಮ ಈ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ರಿಜಿಸ್ಟ್ರೇಷನ್ಗೆ ಧನ್ಯವಾದ ವಲಯ ಬಕ ತಿರಂಗ ಟ್ರಸ್ಟ್ ಮಾತ ಒಟ್ಟು ಸೇರಿಗೆಡೆ ಕ್ಷೇಮ ನಿಧಿ ಪನ್ಪುನಂಚಿನ ಒಂಜಿ ವಿಶೇಷವಾಯಿನಂಚಿನ ಒಂಜಿ ನಿಧಿನ ಇನ್ನಿತ ಈ ಒಂಜಿ ಕಾರ್ಯಕ್ರಮಡು ಐತ ಬಗ್ಗೆ ಒಂತ ಪಾತೆರನು ಪಟ್ಟೊಂಡ್ರೆ ಉಲ್ಲೆ ಐತ ವಿಷಯನ ಪಟ್ಟನೋಡು ಪಂದೆ ಜಿಲ್ಲಾಧ್ಯಕ್ಷರಿಡಕ್ಕೆ ನೋಡುವೆ ರಾಜಶೇಖರ್ ಶೆಟ್ಟಿ ಕುರ್ತಮುಗರು ಇತ್ತೆ ಗೊತ್ತೇನಂಚಿನ ವಿಷಯ ಪೊಸತ್ತ ಅದು ಉಲ್ಲಾಲ ವಲಯದ ಒತ್ತಿಟ್ಟು ಕ್ಷೇಮ ನಿಧಿ ಯೋಜನೆ ಸದಸ್ಯರಿಗೆ ಮಲ್ಪುಗ ಒಂಜಿ ಪ್ಲ್ಯಾನ್ಡ್ ಉಲ್ಲ ಯೋಜನೆ ಉಲ್ಲ ಆಯ್ತ ಬಗ್ಗೆ ಈ ವೇದಿಕೆ ಉದ್ಘಾಟನೆ ಮಲ್ಪುಗ ವಿಷಯ ಪ್ರಸ್ತಾಪ ಮಲ್ತೇರು ಕ್ಷೇಮ ನಿಧಿ ಬಂದ್ಬನವು ನಮಕ್ ಸದ್ಯದ ಪರಿಸ್ಥಿತಿ ಅವಶ್ಯಕತೆ ಉಂಟು ಕೆಲವು ಸಂದರ್ಭಡು ಹೆಲ್ತ್ ಕಾರ್ಡ್ ನಮ್ಮ ಇಪ್ಪುಂಡು ಇಪ್ಪುಜಿ ಕೇವಲ ಮಲ್ಪ ಬೇರು
ಆಯ್ತ ಬಗ್ಗೆ ಗೊತ್ತಿಪ್ಪುಂಡು ಆಂಡಲ ಕೆಲವರು ಮಲ್ಪದಿಪ್ಪುಜೇರು ಆಂಡ ತುರ್ತು ಪರಿಸ್ಥಿತಿ ನಮಕ್ ಇಂಚಿನ ಹೆಲ್ತ್ ಕಾರ್ಡುಲು ಆತನ ಕ್ಷೇಮ ನಿಧಿದ ಅಂಚಿನ ಯೋಜನೆಗಳು ಅವಶ್ಯಕತೆ ಉಂಡು. ನಮ್ಮ ಸಂಘಟನೆಯ ಮೂಲಕ ಅನೇಕ ಯೋಜನೆಗಳು ಆವೊಂದುಂಡು. ಆ ಮೂಲಕ ಸಂಘಟನೆಯ ಸದಸ್ಯರಿಗೂ ಸಹಕಾರ ಆಪುಲೆಕ ಕೆಲವು ಯೋಜನೆಗಳು ಆಯೋಜನೆ ಆತಂಡು. ಐಟ್ ಮುಖ್ಯವಾದ ಕ್ಷೇಮ ನಿಧಿ ಪ್ರತಿ ಸದಸ್ಯರಿಗೆ ಪ್ರತಿ ತಿಂಗಳು ಉಲ್ಲಾಲ ವಲಯಗೆ 200 ರೂಪಾಯಿ ಪ್ರತಿ ತಿಂಗಳು ಪ್ರತಿ ಸದಸ್ಯರು 200 ರೂಪಾಯಿ ತನಕ ಸಂದಾಯ ಮಲ್ಪಡು. ತುರ್ತಾದ ಅವಶ್ಯಕತೆ ಪೂರ್ಣ ಸಂಘಟನೆದ ಮೂಲಕ ಆಗ್ಲಿಕ್ಕೆ ಸಹಾಯಧನ ಕೊರ್ಪುನಂಚಿನ ವ್ಯವಸ್ಥೆ ಉಲ್ಲಾಲ ವಲಯದ ಒತ್ತಿಟ್ಟು ನಡೆತುಂಡು. ಈ ಕಾರ್ಯಕ್ರಮಗಳು ಮಾತಾ ಸದಸ್ಯರಲ್ಲ ನಮ್ಮ ಸಂಘಟನೆದ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಮಂಗಳೂರು ತಾಲೂಕು ಉಲ್ಲಾಲ ವಲಯ ನೆತ್ತ ಮಾತ ಸದಸ್ಯರಲ್ಲ ಸಂಘಟನೆಯೊಟ್ಟಿಗೆ ಕೈ ಜೋಡಿಸೋ ಒಂದು ಈ ಕಾರ್ಯಕ್ರಮ ಯಶಸ್ವಿ ಅಪ್ಲೇಕ ಸಹಕರಿಸೋ ಒಂದು ನೆತ್ತ ಸದುಪಯೋಗ ಪಡೆಯೋಡೊಂದು ಈ ಮೂಲಕ ಮಾತಾಡಲ ವಿನಂತಿ ಬಂತಲ್ಲ ಎಂಚಿನ ನನಲಾತ ಕಾರ್ಯಕಜ್ಜಲು ನಡಪಡು ಪನ್ಪುನಂಚಿನ ಆಶ್ರಯಡ್ ಇನಿತ್ತ ಕಾರ್ಯಕ್ರಮ ಉದಿಪನ ಮಲ್ಪುನಂಚಿನ ಒಂಜಿ ಲೇಸ್ ಅವೇಕಾತ್ರ ಉಡಲ್ ನಿಂಜಿನ ಸೋಲ್ಮೇಲೆನ್ ಸಂದೈತ ಮಲ್ತನ್ವೆ ಅವೇನೆ ಬಕ್ಕ ಕೊರೋನಾ ಪನ್ಪುನಂಚಿನ ಒಂಜಿ ಕಾಲಘಟ್ಟ ನಮ್ಮ ಮಾತೆರೆಗ್ಲ ಗೊತ್ತುಂಡು. ಆಜಿ ತಿಂಗುಲ್ದಂಚಿನ ಒಂಜಿ ಪೊರ್ತು ಆ ಪೊರ್ತುಡು ಹೆಚ್ಚಿನಕ್ಲೆಗೆ ನೆತ್ತೆರೆ ಅವಶ್ಯಕತೆ ಒಂಜಿ ರೆಡ್ ಕ್ರಾಸ್ ಅವಿತ ರೀತಿ ಬೇತೆ ಬೇತೆ ಸಂಘ ಸಂಸ್ಥೆಲುಲ್ಲ ಬ್ಲಡ್ ಬ್ಯಾಂಕ್ಲುಲ್ಲ ಐಟ್ ವಿಶೇಷವಾದ ದಾದ ಪನೋಡಂದು ಕೆಂಡ ಈತ ಜನ ನಮ್ಮ ಮೂಲ ಮಾತ ಸೇರೊಂದ ಒಂಜಿ ಅವಶ್ಯಕತೆ ಬೂರುನಂಚಿನ ಪೊರ್ತುಡು ನಮ್ಮ ಮಾತೆರೆಗ್ಲ ಹೆಚ್ಚಿಗೆ ಬೋಡಾಪುಣದಾದ ಅಂದ ಕೆಂಡ ಅವ್ ನೆತ್ತೆರ್ ಇಜ್ಜಿ ಬಂದಾಂಡ ಅವನು ಒಲ್ತು ನೀರು ಹಿಡ್ದಲಕ್ಕ ಒಂಜಿ ಕಡಲ ಹಿಡ್ದು ಕಂಡ್ರೆ ಸಾಧ್ಯ ಇಜ್ಜಿ ಸುದೆ ಹಿಡ್ದು ಕಂಡ್ರೆ ಸಾಧ್ಯ ಇಜ್ಜಿ ಅತನ್ನ ನಮ್ಮ ಇಲ್ಲದ ಟ್ಯಾಂಕ್ ಹಿಡ್ದು ಕಂಡ್ರೆ ಸಾಧ್ಯ ಇಜ್ಜಿ ಅವೇನೆ ಒರಿ ಹಿಡ್ದು ಒರಿಯಾಗ ಪಟ್ಟ ನೋಡು ಆ ಪಟ್ಟೊನ್ನಾಗಲ್ಲ ಅವ ಮ್ಯಾಚ್ ಅಣ್ಣ ಮಾತ್ರ ಪಟ್ಟೊಂಡ್ರೆ ಸಾಧ್ಯ. ಆ ಮ್ಯಾಚ್ ಆಪಿನಂಚಿನ ಪೊರ್ತುಡು ನಮಕ್ ಮಲ್ಲ ಮಟ್ಟದ ಸಹಕಾರ ಕೊಡ್ತಿನಕ್ಲು ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ನೆತ್ತ ಇನಿತ ಒಂಜಿ ಬ್ಲಡ್ ಬ್ಯಾಂಕ್ ಬ್ಲಡ್ ಕೊರ್ಪುನಂಚಿನ ಕಾರ್ಯಕ್ರಮ ಶಿಬಿರ ಆಯೋಜನೆ ಮಲ್ದಿರೆ ಈ ಶಿಬಿರಲ್ಲ ಉದ್ಘಾಟನೆ ಮಲ್ತು ಕೊರಡು ಅವೇದ ರೀತಿ ಈಗ ಮಾತೇನಲ್ಲ ಸಂಪೂರ್ಣ ಸಹಕಾರ ಪೋಡು ನನ್ನ ದುಂಬಗ್ಲ ನಮ್ಮ ಬ್ಲಡ್ ಡೊನೇಟ್ ಮನ್ಪೋಡು ನೆತ್ತೆರ್ ಕೊರಡು ನೆತ್ತೆರಿಡ್ದು ನನವರಿಯನ್ನ ಜೀವ ಒರಿಯುಡು ಪಂದಾಂಡ ನಮ್ಮ ಈಗ ಸಂಪೂರ್ಣವಾಯಿನಂಚಿನ ಸಹಕಾರನ ಕೊರಡು ಪನ್ಪುನಂಚಿನ ಆ ಶೈಡ್ ಬ್ಲಡ್ ಕ್ಯಾಂಪನು ಓಪನ್ ಮಲ್ತು ಕೊರಡು ಉದ್ಘಾಟನೆ ಮಲ್ತು ಕೊರಡು ಪಂದ ಮಾತ ಪಿನ್ನೇರ್ ನೆಕಲ್ಡ ವಿನಂತಿ ಮಲ್ತೊಂದುಲ್ಲೆ. ದಿವಸ ಏನು ರಕ್ತದಾನ ಶಿಬಿರ ಮತ್ತು ಐಡಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಈ ದೀಪಾಲಂಕಾರ ಮತ್ತು ಧ್ವನಿವರ್ಧಕ ಇಲ್ಲ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಚೆಂದ ಕಾಣೋದಿಲ್ಲ. ಯಾವುದೇ ಒಂದು ಕಾರ್ಯಕ್ರಮದ ಸ್ಟೇಜ್ ಆಗಲಿ ಮತ್ತೊಂದಾಗಲಿ ಅವರು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ತುಂಬ ಕೆಲಸ ಮಾಡಿರ್ತಾರೆ. ನಮಗೆ ಏನಂದರೆ ಆ ಒಂದು ಕಾರ್ಯಕ್ರಮದ ಒಂದು ಇದು ಮಾತ್ರ ಗೊತ್ತಾಗ್ತದೆ ಆಮೇಲೆ ಬಂದಾಗ. ಅದರ ಹಿನ್ನೆಲೆಯಲ್ಲಿ ಅವರ ದೀಪಾಲಂಕಾರಕ್ಕಾಗಲಿ ಧ್ವನಿವರ್ಧಕ್ಕಾಗಲಿ ಒಳ್ಳೆಯ ಹಿನ್ನೆಲೆಯ ಕೆಲಸವನ್ನು ಮಾಡಿರ್ತಾರೆ.
ಅದೇ ರೀತಿ ಇವರು ಸಮಾಜಕ್ಕೆ ಒಂದು ಬೆಳಕನ್ನು ಚೆಲ್ಲುವ ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಸ್ವಾಗತಾರ್ಹ. ಇಂಥ ಅನೇಕ ಕೆಲಸಗಳನ್ನು ಅವರು ಮಾಡಲಿ, ಆರೋಗ್ಯ ಶಿಬಿರವನ್ನು ಮಾಡಲಿ, ಆಮೇಲೆ ಹುಡುಗರಿಗೆ DL ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ, ಮತ್ತು ಪರೀಕ್ಷೆಗಳಿಗೆ ಹುಡುಗರಿಗೆ ಒಂದು ತರಬೇತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಅವರೆಲ್ಲ ಸಮಾಜಮುಖಿ ಕೆಲಸಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಂಪೂರ್ಣ ಸಹಕಾರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ರೀತಿ ಒಂದು ಸಂಘವನ್ನು ಮಾಡಿ ಅವರು ಒಂದು ಉತ್ತಮ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ದೀಪಾಲಂಕಾರ ಮತ್ತು ಧ್ವನಿವರ್ಧಕ ಇನ್ನೂ ಸಂಘ ಏನಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಇನ್ನು ಅವರೇನಿದೆ ಅವರ ಇದು ನನಗೆ ಇನ್ನೂ ಸರಿಯಾಗಿ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಏನೇನಿದೆ ಅನ್ನೋದ್ರ ಬಗ್ಗೆ ಇನ್ನು ಅವರಿಂದ ತಿಳ್ಕೊಳ್ಬೇಕು. ಅವರು ಹೆಚ್ಚಿನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೂ ಸಹಿತ ಅವರು ಈ ನಮ್ಮ ಪುತ್ತಾರ ಭಾಗದ್ದು ಸಂಘ ಬೆಳಿಬೇಕು. ಎಂಥ ದೊಡ್ಡ ಕಾರ್ಯಕ್ರಮದಾದರೂ ಸಹಿತ ಇವರು ಅಲ್ಲಿ ಹೋಗಿ ದೀಪಾಲಂಕಾರ ಅಥವಾ ಧ್ವನಿವರ್ಧಕ ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತ ನಾನು ಹೇಳ್ತಾ, ಈ ಏನು ರಕ್ತದಾನ ಶಿಬಿರ ಈ ದಿವಸ ನಡೀತಾ ಇದೆ, ಅಲ್ಲಿ ಯಾರು ರಕ್ತದಾನ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಹೆಚ್ಚಿನ ಯುವಕರು ಪ್ರೇರೇಪಣೆಯಾಗಿ ರಕ್ತದಾನವನ್ನು ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಬರಬೇಕು. ಯಾಕೆಂದರೆ ಅದೊಂದು ಪುಣ್ಯದ ಕೆಲಸ. ಅದರ ಇದಾದಾಗ ನಾವು ರಕ್ತ ಬೇಕು ಅಂದಾಗ ರಕ್ತ ಕೊಡ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯವಾಗಿರ್ತದೆ. ಯಾಕೆಂದರೆ ಎಷ್ಟೋ ಜನ ರಕ್ತ ಇಲ್ಲದೆ ಸಾಯ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ಯುವಕರು ಸ್ವಯಂ ಪ್ರೇರಿತವಾಗಿ ಬರಬೇಕು. ಇನ್ನೂ ಹೆಚ್ಚಿನ ಯುವಕರು ಸ್ವಯಂ ಪ್ರೇರಿತವಾಗಿ ಇದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರು ಇಟ್ಟಾಗ ನಾನು ಕೂಡ ರಕ್ತದಾನ ಮಾಡ್ತೀನಿ ಅಂಥೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾಕೆಂದರೆ ಮೊನ್ನೆಲ್ಲ ಸ್ಪೋರ್ಟ್ಸ್ ಇತ್ತು ನಮ್ಮ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಸಹಿತ ಸ್ವಲ್ಪ ಬಳಲಿ ನನಗೆ ಒಂದು ಕಾಲು ಹಿಡ್ಕೊಂಡು ಮಸಲ್ ಪೇನ್ ಆಗಿದೆ. ಈಗಲೂ ಸರಿಯಾಗಿ ನಡೆಯೋಕ್ಕೆ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಹಮ್ಮಿಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ, ಆರೋಗ್ಯ ಶಿಬಿರ ಇರತಕ್ಕಂಥದ್ದು ಇರುವುದು, ಮತ್ತು ಇಲ್ಲಿನ ಈ ಸ್ಥಳೀಯ ಯುವಕರಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಅಥವಾ ಬೇರೆ ಯಾವುದೇ ಒಂದು ಸುಮಾರು ಸರ್ಕಾರಿ ಕೆಲಸಗಳಿಗೆ ಆಹ್ವಾನ ಮಾಡ್ತಾರೆ. ಅದು ಎಷ್ಟೋ ಜನಕ್ಕೆ ಇಲ್ಲಿ ಗಮನಕ್ಕೆ ಇರೋದಿಲ್ಲ. 10ನೇ ಕ್ಲಾಸ್ ಹುಡುಗರಿಗಿರ್ಬೋದು, 7ನೇ ಕ್ಲಾಸ್ ಹುಡುಗರಿಗಿರ್ಬೋದು, PUC ಹುಡುಗರಿಗಿರ್ಬೋದು, ಸರ್ಕಾರಿ ಕೆಲಸಕ್ಕೆ ಆಹ್ವಾನವನ್ನು ಸರ್ಕಾರದವರು ಕರೀತಾ ಇದ್ದಾರೆ. ಆದರೂ ಗಮನಕ್ಕಿಲ್ಲ ಎಷ್ಟೋ ಜನಕ್ಕೆ. ಅದು ಬಿಟ್ಟು ಅದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅವರಿಗೆ ನಾವು ಕರೆಸಿ ಈ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ನಾವು ತಯಾರಾಗಬೇಕು ಅನ್ನೋ ಬಗ್ಗೆ ಒಂದು ಕಾರ್ಯಾಗಾರವನ್ನು ಅವರು ಹಮ್ಮಿಕೊಳ್ಬೇಕು. ಆ ಕಾರ್ಯಾಗಾರಕ್ಕೆ ನಾನು ಕೂಡ ಬರ್ತೀನಿ. ಮತ್ತು ಯಾರ್ಯಾರು ಕರೆಸ್ಬೇಕು ಅನ್ನೋ ಒಂದು ಸೂಚನೆ ಸಹಿತ ನಾನು ಕೊಡ್ತೇನೆ. ಆವಾಗ ಅವರಿಗೊಂದು ದಿಕ್ಕು ಕೊಟ್ಟಂಗೆ ಆಗ್ತದೆ ನಾವು ಮಕ್ಕಳಿಗೆ. ಇಲ್ಲಾಂದರೆ ಏನು ಮಾಡ್ತಾರೆ, ಸಂಜೆ ಆದ ತಕ್ಷಣ ಒಂದು ಗುಂಪು ಸೇರ್ತಕ್ಕಂಥದ್ದು, ಗಾಂಜಾ ಹೊಡೆಯೋದು, ಮದ್ಯಪಾನ ಮಾಡ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ಕಳ್ಳತನ ಕಿಳಿತಕ್ಕಂಥದ್ದು, ಆ ರೀತಿ ಎಲ್ಲ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಅವ್ರ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅನ್ನೋದು ಅಷ್ಟೇ ಹೇಳೋಕ್ಕಿಂತ ಮುಂಚೆ ನಾವು ಅವರಿಗೆ ಏನು ಕೊಡಬೇಕು, ಅವರಿಗೆ ಸರಿಯಾದ ದಾರಿ ಕೊಡ್ತಾ ಇದ್ದೀವೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿಕೊಳ್ಬೇಕು. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಸಹಿತ ಅವರು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಸೇರ್ನಕ್ಲ ID ವಿತರಣೆ ಕಾರ್ಯಕ್ರಮ. ಆ ID ವಿತರಣೆ ಕಾರ್ಯಕ್ರಮನು ನಡಪದ ಕುರುಡು ಬಂದು ನಮ್ಮ ಇನ್ನಿತ ಮುಖ್ಯ ಅತಿಥಿಗಳು ಸಂದೀಪ್ GS ಅಭಿವೃದ್ಧಿ ಮಾತ ಕೈಡ್ದೆ ಪುರ್ಲ ಹಸ್ತದ ಮುಖೇನವಾದ ಐನೆ ನಮ್ಮ ವಿನೋದ್ ಕುಂಬಲ ಅಧ್ಯಕ್ಷರಿಗೆ ವಯಸ್ಸಾದ ಕುರುಡು ಬಂದಿ ಮುಖೇನವಾದಕ್ಕೆ ಏನೊಂದಿಲ್ಲ. ಐಡಿದ ಮುಖೇನವಾದ ಮಾತೇರ್ನಲ್ಲಿ ಒಂಚೂರು ಪರಿಚಯ ತೂಯರೆಗೆ ಕೇನೊಂಡ್ರೆಗೆ ಬರೀ ಇಂಪು ತಂಪು ಅವೇಕಾದ್ರ ಆ ಕಣ್ಣು ತಂಪುಗ್ಲ ಉಡಲ್ದಿಂಜಿನ ಸೊಲ್ಮೇಲು ಮಾತ ಸಂಘದ ಅಧ್ಯಕ್ಷರು ಒಂದು ಪ್ರಶ್ನೆಯನ್ನು ಕೇಳಿದರು. ಅದೇನೆಂದರೆ, ಈಗ ಏನು DJ ಪ್ಲೇ ಮಾಡಲಿಕ್ಕೆ ಹೋಗಿರ್ತೀರ ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಅಲ್ಲಿ ಟೈಮಿಂಗ್ಸ್ ಬಗ್ಗೆ ಕೇಳಿದರು. ತುಂಬ ಪ್ರಸ್ತುತವಾದ ಪ್ರಶ್ನೆ ಅದು.
ಯಾಕಂದರೆ ನೀವೆಲ್ಲೇ ಡಿ ಜೆ ಪ್ಲೇ ಮಾಡಲಿಕ್ಕೆ ಹೋಗಿರ್ತೀರಾ, ಒಬ್ಬರು ಅಥವಾ ಇಬ್ಬರು ಹೋಗಿರ್ತೀರಾ, ಫಸ್ಟ್ ನೀವು ಕೇಳಬೇಕಾಗಿರ್ತಕ್ಕಂಥದ್ದು ಲೈಸೆನ್ಸ್ ತೊಗೊಂಡಿದ್ದೀರಾ ಇಲ್ಲ ಅಂತ. ಯಾವುದೋ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಲೈಸೆನ್ಸ್ ತೊಗೊಂಡೇ ಇರೋದಿಲ್ಲ. ಧ್ವನಿವರ್ಧಕಕ್ಕಾಗಿ ಪೊಲೀಸ್ ಇಲಾಖೆಯವರು ಲೈಸೆನ್ಸ್ ಕೊಡ್ತಾರೆ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅಂದರೆ ನನ್ನ ದರ್ಜೆಯ ಒಬ್ಬ ಅಧಿಕಾರಿ ಸೈನ್ ಮಾಡಿ ಕೊಟ್ಟಿರ್ತಾರೆ ಅವರಿಗೆ, ನೀವು ಲೈಸೆನ್ಸ್ ಉಪಯೋಗಿಸ್ಕೊಳ್ಬೋದು ಅಂತೇಳಿ. ಅದಕ್ಕೆ ನಾವು ಟೈಮಿಂಗ್ಸನ್ನು ಹಾಕಿರ್ತೀವಿ. ಟೈಮಿಂಗ್ಸ್ ಅಂದರೆ ದಿನಾಂಕ ಮತ್ತು ಟೈಮಿಂಗ್ಸ್ ನಾವು ಕೊಡೋ ಟೈಮಿಂಗ್ಸಲ್ಲಿ ರಾತ್ರಿ 10:30ಕ್ಕಿಂತ ಮೇಲೆ ನಾವು ಕೊಡಲಿಕ್ಕೆ ಆಗೋದಿಲ್ಲ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಮೆಹಂದಿ ಕಾರ್ಯಕ್ರಮ ಇರ್ಬೋದು, ಮತ್ತೊಂದು ಕಾರ್ಯಕ್ರಮ ಇರ್ಬೋದು, 10:30 ತನಕ ನಾವು ಟೈಮಿಂಗ್ಸ್ ಹಾಕಿ ದಿನಾಂಕ ಹಾಕಿ ಲೈಸೆನ್ಸ್ ಕಾಪಿ ಕೊಟ್ಟಿರ್ತಾರೆ. ಆ ಲೈಸೆನ್ಸ್ ಕಾಪಿಯ ಒಂದು ಜೆರಾಕ್ಸನ್ನು ನೀವು ತಗೊಳ್ಳಿ. ಯಾಕೆಂದರೆ ಲೈಸೆನ್ಸ್ ಇಲ್ಲದೇ ನೀವು ಹೋಗಿ ನೀವು ಅಲ್ಲಿ ಧ್ವನಿವರ್ಧಕ ಹಾಕ್ತಾ ಇದ್ದೀರಾ, ಡಿ ಜೆ ಹಾಕ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಮೇಲೆ ಅಪರಾಧ ಆಗ್ತದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಪ್ರಕಾರ ಯಾವುದೇ ಒಂದು ಲೈಸೆನ್ಸ್ ಪಡೆಯದೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಧ್ವನಿವರ್ಧಕ ಆಗ್ತಕ್ಕಂಥದ್ದು ಅಪರಾಧ. ಆ ರೀತಿ ಏನಾದರೂ ನೀವು ಹಾಕಿ ಸಾರ್ವಜನಿಕರು ಏನಾದರೂ ಕಂಪ್ಲೇಂಟ್ ಬಂತು ಅಥವಾ ಸಾರ್ವಜನಿಕ ಕಂಪ್ಲೇಂಟ್ ಬರದೇ ಇದ್ರೂ ಸಹಿತ ನಾವೇ ಅಲ್ಲಿ ಬಂದು ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕೇಸ್ ಮಾಡಿದ್ರೆ ನಿಮ್ಮ ಧ್ವನಿವರ್ಧಕಗಳೇನಿದೆ ಅದೆಲ್ಲ ಸೀಸ್ ಆಗ್ತದೆ. CDC ಇದು ನಿಮ್ಮ DJ ಸೆಟ್ ಸೀಸ್ ಆಗುತ್ತೆ, ಮೈಕ್ ಸೀಸ್ ಆಗುತ್ತೆ, ಸ್ಪೀಕರ್ಗಳು ಸೀಸ್ ಆಗುತ್ತೆ. ಆಮೇಲೆ ನಿಮ್ಮ ಮೇಲೆ ಕೇಸ್ ಆಗ್ತದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಪ್ರಕಾರ. ಇದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕಂದ್ರೆ ನೀವು ಯಾರು ಲೈಸೆನ್ಸ್ ತೊಗೊಂಡಿದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನೀವು ಖಾತ್ರಿಪಡಿಸ್ಕೊಳ್ಬೇಕು ಮತ್ತು ಅದರ ಒಂದು ಜೆರಾಕ್ಸ್ ಕಾಪಿಯನ್ನು ನೀವು ತಗೊಳ್ಬೇಕು. ಆಮೇಲೆ ಅವರು ಎಷ್ಟೇ ಒತ್ತಾಯ ಮಾಡೋದು ಸಹಿತ 10:30 ನೀಗಿರೋದು ನಿಮ್ಮ ಟೈಮಿಂಗ್ಸ್. 10:30 ನಂತರ ನೀವು ಯಾವುದೇ ಕಾರಣಕ್ಕೂ ಪ್ಲೇ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಪ್ಲೇ ಮಾಡಿದರೆ ಅದು ಅವ್ರಿಗೂ ಕೇಸ್ ಆಗುತ್ತೆ, ಅವ್ರ ಜೊತೆಗೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಯಾಕಂದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ನಿಮ್ಮ ಎಕ್ವಿಪ್ಮೆಂಟ್ ಸೀಸ್ ಆಗುತ್ತೆ. ನೀವು ಕೋರ್ಟಿಂದ ಅದು ರಿಲೀಸ್ ಮಾಡಿಸ್ಕೊಂಡ್ಬರ್ಬೇಕಂದ್ರೆ ಸಾವಿರಾರು ಗಟ್ಟಲೆ ಖರ್ಚಾಗುತ್ತೆ. ಹಾಗಾಗಿ ಅವರಿಗೆ ಹೇಳಿ, ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಾದ ಸೂಚನೆ ಇದೆ, ಯಾವುದೇ ಕಾರಣಕ್ಕೂ ನಾವು ಟೈಮು ಬಿಟ್ಟು ನಾವು ಪ್ಲೇ ಮಾಡ್ತಕ್ಕಂಥದ್ದು ಅದನ್ನು ಒಪ್ಪೋದಿಲ್ಲ. ಅವರು ಆ ಪ್ರಕಾರ ಕೇಸ್ ಮಾಡ್ತಾರೆ. ಯಾಕಂದರೆ ಸಾರ್ವಜನಿಕರಿಗೆ ಕಿರುಕುಳ ಆಗ್ತದೆ. ಯಾರೋ ಒಬ್ಬ ಮದ್ಯಪಾನ ಮಾಡಿ ಕುಣಿತಾ ಇದ್ದವನಿಗೆ ಅದು ಖುಷಿ ಅನಿಸ್ಬೋದು, ಪಕ್ಕದ ಮನೆಯಲ್ಲಿದ್ದವರು ಮಲಗಿದ್ದವರಿಗೆ ಅದು ಕಿರಿಕಿರಿ ಅನಿಸ್ತದೆ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಅವ್ನು ಕೆಲಸಕ್ಕೆ ಹೋಗಬೇಕು, ಬೆಳಗ್ಗೆ 6 ಗಂಟೆಗೆ ಹೋದು ಪರೀಕ್ಷೆಗೆ ಹೋಗಬೇಕು, ಪರೀಕ್ಷೆ ಬರೀಲಿಕ್ಕೆ ಹೋಗಬೇಕು, ಓದ್ತಾ ಇರ್ತಾರೆ ಹುಡುಗರು, ಅವರಿಗೆ ಕಿರಿಕಿರಿ ಅನಿಸ್ತದೆ. ಈಗ ಕುಡಿದು ಡ್ಯಾನ್ಸ್ ಮಾಡ್ತಾರೆ, ಅವನಿಗೆ ಖುಷಿ, ರಾತ್ರಿ 12 ಗಂಟೆ ತನಕ ಹಾಕು, 1 ಗಂಟೆ ತನಕ ಹಾಕು ಅಂತೇಳಿ ಮ್ಯೂಸಿಕನ್ನು ಹಾಕಿಸ್ತಾ ಇರ್ತಾನೆ. ಆದರೆ ಅಕ್ಕಪಕ್ಕದವ್ರು ನೋಡ್ಬೇಕಲ್ವಾ, ಅಕ್ಕಪಕ್ಕದ ಮನೇಲಿ ರೋಗಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಹೋಗೋರು ಇರ್ಬೋದು, ಬೇರೆ ಬೇರೆ ಎಲ್ಲ ಸಾರ್ವಜನಿಕರು ಇರ್ತಾರೆ. ಅವರು ಖುಷಿ ಪಡಲಿ, ಡ್ಯಾನ್ಸ್ ಮಾಡಲಿ, 10:30-11 ಗಂಟೆ ಒಳಗೆಲ್ಲ ಮುಗಿಸ್ಬೇಕು. ಅದಾದ ನಂತರ ಅವರು ನಿಮಗೆ ಒತ್ತಾಯ ಮಾಡಿದರೆ ಖಂಡಿತವಾಗಿ ನೀವು ಹೇಳಿ, ಪೊಲೀಸ್ ಇಲಾಖೆಯವರು ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಅವರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಮೊನ್ನೆ ನಮ್ಮ ಕಾರ್ಯಕ್ರಮ ಇದ್ದರೂ ನಾವು 11 ಗಂಟೆ ಒಳಗೆ ಕ್ಲೋಸ್ ಮಾಡಿದ್ದಾರೆ, ಕಮಿಷನರ್ ಇದ್ದರೂ ಕೂಡ. ಯಾಕಂದರೆ ನಾವು ಬೇರೆಯವ್ರಿಗೆ ಹೇಳೋರಿದ್ದು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಜಾಸ್ತಿ ಇದು ಮಾಡಬಾರ್ದು ಅಂತ ಹೇಳಿ ಸರಿಯಾದ ಸಮಯಕ್ಕೆ ಕ್ಲೋಸ್ ಮಾಡಿದ್ದೀವಿ. ಹಾಗಾಗಿ ಯಾರೇ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ನೀವು ಅದನ್ನು ಸ್ಟ್ರಿಕ್ಟಾಗಿ ಹೇಳಿ ನೀವು ಅದನ್ನು ಪಾಲನೆ ಮಾಡಿ. ನಮ್ಮ ಮೇಲೆ ಹಾಕಿ, ಪೊಲೀಸ್ ಇಲಾಖೆಯವರ ಕಟ್ಟುನಿಟ್ಟಿನ ಸೂಚನೆ ಇದೆ ಅಂತೇಳಿ ಅದನ್ನು ಪಾಲನೆ ಮಾಡಿ. ಯಾಕಂದರೆ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ಸ್ವಿಚ್ ಆಫ್ ಮಾಡ್ಕೊಂಡು ನೀವು ಬಂದುಬಿಡಿ ಅಷ್ಟೇ, ಅದು ನಿಮ್ಮ ಕೆಲಸ. ನಾಳೆ ಏನಾಗುತ್ತೆ, ಯಾರೂ ಇರೋದಿಲ್ಲ, 4 ಜನ ಇರ್ತಾರೆ. ಈಗ ಹೇಳ್ತಾ ಇದ್ದಾರೆ, 2 ಇರ್ತಾರೆ, 2ರಿಗೆ ಸಾಂಗ್ ಹಾಕಿ ಅಂತಾರೆ. ಸ್ವಲ್ಪ ಜಾಸ್ತಿ ಆಗಿರುತ್ತವ್ರಿಗೆ ಅದಾಕಿ ಇದಾಕು ಅಂತ ನಿಮಗೆ ಜೋರು ಮಾಡ್ತಾ ಇರ್ತಾರೆ, ನಿಮ್ಮ ದಬ್ಬಾಳಿಕೆ ಮಾಡೋಕ್ಕೆ ಬರ್ತಾರೆ, ನಿಮ್ಮ ಇದನ್ನು ಹಾಳು ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ಏನೇ ಮಾಡಿದ್ರು ಪರವಾಗಿಲ್ಲ, ನೀವು ಅದನ್ನು ಸ್ಟ್ರಿಕ್ಟಾಗಿ ಅದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಅಲ್ಲೇ ಅದನ್ನು ಸ್ಟಾಪ್ ಮಾಡಿ ನೀವು ಅದನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ 2 ಅಥವಾ 4 ಜನ ಅವ್ರ ಮದ್ಯಪಾನ ಹೆಚ್ಚಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾಳೆ ಏನಾದರೂ ಆಗಿ ಗಲಾಟೆ ಆಗ್ತಕ್ಕಂಥ ಸಂದರ್ಭ ಇರ್ಬೋದು. ಕುಡಿದು ಜಾಸ್ತಿಯಾಗಿ ಅವರವರಲ್ಲೇ ಏನೋ ಒಂದು ಸಮಸ್ಯೆ ಆಗ್ಬೋದು. ಅದಕ್ಕೆಲ್ಲ ಕಾರಣಕರ್ತರು ನೀವು ಆಗ್ತೀರಿ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, 10:30-11 ಗಂಟೆ ಒಳಗಡೆ ಎಲ್ಲ ಧ್ವನಿವರ್ಧಕಗಳನ್ನು DJ ಸೌಂಡನ್ನು ಕಮ್ಮಿ ಮಾಡಿ, ಅದು ಆಫ್ ಮಾಡಿ ತೊಗೊಳ್ಳೋ ಬರಬೇಕು. ಮತ್ತು ಏನು ಡೆಸಿಬಲ್ ಸೌಂಡ್ ಅಂತ ಇದೆ, ಅದು ನಿಮಗೆ ಗೊತ್ತಿದೆ, ಎಷ್ಟು ಡೆಸಿಬಲ್ ಅಂತಲೂ ಬರೆದಿರ್ತೀವಿ ನಾವು, ಅಷ್ಟು ಡೆಸಿಬಲ್ ಒಳಗಡೆ ಇರಬೇಕು. ಆ ಸೌಂಡ್ ಜೋರಾಗಿ ಆಗ್ತಕ್ಕಂಥದ್ದು ಆ ರೀತಿ ಇಲ್ಲ, ಆ ಡೆಸಿಬಲ್ ಒಳಗಡೆ ನೀವು ಮೇಂಟೈನ್ ಮಾಡಬೇಕು. ಮತ್ತು ಟೈಮಿಂಗ್ಸನ್ನು ಮೇಂಟೈನ್ ಮಾಡಬೇಕು. ಎರಡನ್ನು ಕಡ್ಡಾಯವಾಗಿ ನೀವು ಪಾಲನೆ ಮಾಡಲೇಬೇಕಾಗ್ತದೆ. ಬೇರೆ ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ನೀವು ಕೇಳಿ. ಅದಾದ ನಂತರ ನೀವು ರಾತ್ರಿ ಏನು ಪ್ಯಾಕೇಜ್ ಮಾಡಿ ಸಾಗಾಟ ಮಾಡಬೇಕಾದ್ರೆ ನೀವು ಯಾರಾದರೂ ಪೊಲೀಸರು ಹಿಡಿದಾಗ ನೀವು ಅದನ್ನು ತೋರಿಸಿ, ಏನೋ ಒಂದು ಲೈಸೆನ್ಸ್ ಜೆರಾಕ್ಸ್ ಕೊಟ್ಟಿರ್ತೀರಲ್ಲ, ಇಂಥ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ, ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಅಂತಂದರೆ ಯಾರು ತೊಂದರೆ ಮಾಡೋದಿಲ್ಲ. ID ಇರ್ತದಲ್ಲ, ID ವಿತರಣೆ ಮಾಡಿದ್ದಾರೆ, ID-ಯನ್ನು ತೋರಿಸಿ, ನಾವು ಇಂಥ ಸಂಘದ ಇದು ಕಾರ್ಯಕರ್ತರು ನಾವು ಇಲ್ಲಿಗೆ ಹೋಗಿದ್ದೀವಿ ಅಂತೇಳಿ. ಆಮೇಲೆ ಅದು ನಿಮ್ಮಲ್ಲಿ ಲೈಸೆನ್ಸ್ ಕಾಪಿ ಜೆರಾಕ್ಸ್ ತೋರಿಸಿ, ಅದೆರಡು ದಾಖಲಾತಿಗಳನ್ನು ತೋರಿಸಿದರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ ಯಾವುದೇ ಪೊಲೀಸರು ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನೀವು ID ಕಾರ್ಡ್ ತೋರಿಸದೇ ಇಲ್ಲ ಮತ್ತು ಲೈಸೆನ್ಸ್ ಕಾಪಿ ತೋರಿಸಿಲ್ಲ ಅಂದರೆ ನಮಗೆ ಡೌಟ್ ಬರುತ್ತೆ, ಎಲ್ಲಿ ಹೋಗಿದ್ರು ಏನು ಅಂತೇಳಿ.
ಮೊನ್ನೆ ಒಂದು ಯಾವುದೋ ಒಂದು ಇಲ್ಲೇ ಆಯಿತು ತಲಪಾಡಿ ಹತ್ರ 12 ಗಂಟೆ ಆಗಿದೆ. ಅದು ಕರೋನಾ ಟೈಮಲ್ಲಿ ಅಪ್ ಟು 2 ಕಿಲೋಮೀಟರ್ ಕೇಳ್ತಾ ಇದೆ ಸೌಂಡೇ ಹಾಕ್ಬಾರ್ದು ಅಂತ 2 ಕಿಲೋಮೀಟರ್ ಕೇಳ್ತಾ ಇದೆ. ನೆಕ್ಸ್ಟ್ ಪೊಲೀಸರು ಹೋದರೆ, ನಮ್ಮ ಮಫ್ತಿಲಿ ಹೋಗಿದ್ರು ಪೊಲೀಸರ ಮೇಲೂ ಸಹಿತ ಅವರು ದಬ್ಬಾಳಿಕೆಯನ್ನು ಕುಡಿದು ನಶೆಯಲ್ಲಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರು. ನಾವು ಫಸ್ಟ್ ಕೇಳೋದು DJ ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಕಾನೂನು ಏನಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರಬೇಕಲ್ಲ, ನೀವು DJ ಹಾಕೋರಾಗಿ, ಧ್ವನಿವರ್ಧಕ ಹಾಕೋರಾಗಿ ಇದರಲ್ಲಿ ಇರ್ತಕ್ಕಂಥ ಕಾನೂನು ಏನಿದೆ ಅನ್ನ ತಿಳ್ಕೊಳತಕ್ಕಂಥ ಜವಾಬ್ದಾರಿ ನಿಮ್ಮದು. ಅದರಲ್ಲಿ ನಾವು 10 ml ಯೂಸ್ ಮಾಡಲಿಕ್ಕಿಲ್ಲ. 1, ಲೈಸೆನ್ಸ್ ತೊಗೊಂಡಿದ್ರೆ ಎಲ್ಲ ಕೇಳಬೇಕು. 2, ಯಾಕಂದರೆ ನಿಮ್ಮ DJಗಾಗಲಿ, ಮೈಕಿಗಾಗಲಿ, ಸ್ಪೀಕರ್ ಆಗಲಿ ನೀವು ಸಾವಿರಾರು ಗಟ್ಟಲೆ, ಲಕ್ಷ ಗಟ್ಟಲೆ ಹಾಕಿರ್ತೀರ ಬಂಡವಾಳ, ಅದು ಸೀಸ್ ಆಗ್ತದೆ. ಅದು ಸೀಸ್ ಆದರೆ ಕೋರ್ಟಿಗೆ ಹೋದರೆ ಅದು ತಿಂಗಳುಗಟ್ಟಲೆ ರಿಲೀಸ್ ಆಗೋದಿಲ್ಲ. ಮತ್ತು ನೀವು ಅಲ್ಲಿ ಕೋರ್ಟಲ್ಲಿ ದಂಡ ಕಟ್ಟಿ ರಿಲೀಸ್ ಮಾಡಿಸ್ಕೋಬೇಕು. ಆ ರೀತಿಯೆಲ್ಲ ಸಮಸ್ಯೆ ಬರ್ತದೆ. ಅದಕ್ಕಾಗಿ ನಿಮ್ಮ ವಸ್ತುಗಳು ಜವಾಬ್ದಾರಿ ನಿಮ್ಮದು. ನೀವು ಕೇಳಬೇಕು ಲೈಸೆನ್ಸ್. ಅವ್ರಿಗೆ ಗೊತ್ತಿದೆ, ತಂದು ಹಾಕು ಅಂತ ಹೇಳ್ತಾನೆ, ದುಡ್ಡು ಕೊಡ್ತೀನಿ ತಂದು ಹಾಕು ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿದ ತಕ್ಷಣ ಆಗಲಿಲ್ಲ, ಲೈಸೆನ್ಸ್ ತೊಗೊಳ್ಬೇಕು, ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಇಷ್ಟನ್ನು ಮಾಡಿ ನಿಮ್ಮ ಸಾಗಾಣಿಕೆ ಟೈಮಲ್ಲಿ ನಿಮ್ಮ ID ಕಾರ್ಡ್ ಇತ್ತು ಅಂದರೆ ನಾವೇನೋ ತೊಂದರೆ ಮಾಡೋಕ್ಕೆ ಹೋಗಲಿಕ್ಕಿಲ್ಲ. ಹಾಗೇನೋ ಸಮಸ್ಯೆ ಆದರೆ ನನಗೆ ಫೋನ್ ಮಾಡಿ, ನಮ್ಮ ಠಾಣಾ ವ್ಯಾಪ್ತಿಯಿಲ್ಲಾದರೆ ನನಗೆ ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಸ್ಪಂದನೆಯನ್ನು ನೀಡ್ತೇನೆ. ಇದರ ಬೃಹತ್ ರಕ್ತದಾನ ಶಿಬಿರ ಈ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಜವಾಬ್ದಾರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೆ ಉತ್ತಮ ಸಲಹೆಗಳನ್ನು ನೀಡಿದ ನಮ್ಮ ಮುಖ್ಯ ಅತಿಥಿಗಳು ಶ್ರೀ ಸಂದೀಪ್ GS, ಉಳ್ಳಾಲ ಪೊಲೀಸ್ ನಿರೀಕ್ಷಕರು, ಉಳ್ಳಾಲ ಪೊಲೀಸ್ ಠಾಣೆ, ಇವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಈಗ ತಾನೇ ಅವರು ಬೇರೆ ಕಾರ್ಯಕ್ರಮದ ಪ್ರಯುಕ್ತ ಹೋಗಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡ್ತೇವೆ. ಅದೇ ಪ್ರಕಾರ ನಮ್ಮ ಮಾತಾ ಜಿಲ್ಲದ ಅಧ್ಯಕ್ಷರು, ಮಂಗಳೂರು ವಲಯದ ಅಧ್ಯಕ್ಷರು, ಅಂಚನೆ ನಮ್ಮ ಉಳ್ಳಾಲ ವಲಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಬೊಕ್ಕ ನಮ್ಮ ಮಾತ ಪದಾಧಿಕಾರಿಗಳಿಗೆ, ಅಂಚನೆ ನಮ್ಮ ದೃಶ್ಯ ಮಾಧ್ಯಮದಗಳಿಗೆ, ಬೊಕ್ಕ ಎಂಕ್ಲೆಗೆ ಮನೋಜ್ ಮೇರೆಗೆ ಮಾತೆಲ್ಲ ಧನ್ಯವಾದ ಕೊರದು ಈ ಧನ್ಯವಾದ ಕಾರ್ಯಕ್ರಮ